നല്ല മൂത്ത നല്ല കരികനെ കണ്ടിട്ട് ഇന്ന് ആ നന്ദാദീപന വിളകിച്ചത് ആ നന്ദാദീപന വിളകിച്ചിട്ട് അങ്ങനെ ഇന്ന് ഇതിൻ്റെ മുഹൂർത്തവും ചെയ്യുന്നത് ആ മുഹൂർത്തം ചെയ്യുന്നതിന് കാലഘട്ടത്തിൽ ബസ്സൊക്കെ നേരിട്ട് പക്കാൽ വെച്ചിട്ട് ആ മുഹൂർത്തം ചെയ്യുന്നതിനൊക്കെ വിട്ട് വരാതെ ഭക്തന്മാരെ ഭക്തിച്ച് അങ്ങനെ ഈ നയിപ്പിക്കുന്നവർക്കാവട്ടെ അങ്ങനെ ആ ഭക്തന്മാർക്കാവട്ടെ എന്തോ ഒരു ഉടമ്പടി പറ്റാതെ ചന്തത്തിൽ ഈ ധനത്തിൻ്റെ രൂപത്തിന് ഐശ്വര്യ ലക്ഷ്യമായിട്ട് നിന്നിട്ട് ബാക്കി എല്ലാവർക്കും ആരോഗ്യ ഐശ്വര്യ കൊടുത്ത് കാത്തിരക്ഷ പുണ്യകീർത്തി സത്യത്തിനുള്ളത് ഞങ്ങളെ പ്രാർത്ഥന സ്വാമി നമ്മളെ ಹೀಗೆ ಮೂರು ಭಗವತಿ ಕ್ಷೇತ್ರದ ಅಚ್ಚಮಾರರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನ ಮುಖೇನ ಕಚೇರಿಯಲ್ಲಿ ಉದ್ಘಾಟನೆಗೊಂಡಿದೆ. ಆ ನಂತರ ಕಚೇರಿ ಅಧಿಕೃತ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು ನೆರವೇರಿಸಿದ್ದಾರೆ. ಅಲ್ಲಿರುವಂತಹ ಖಜಾನೆಯ ಲೋಕರ್ನ ಉದ್ಘಾಟನೆಯನ್ನು ಶ್ರೀ ಚಂದ್ರಹಾಸ್ ಉಳ್ಳಾಳು ನೆರವೇರಿಸಿದ್ದಾರೆ. ಗಣಕಯಂತ್ರದ ಉದ್ಘಾಟನೆಯನ್ನು ಶ್ರೀ ಸದಾಶಿವ ಉಳ್ಳಾಳು ನೆರವೇರಿಸಿದ್ದಾರೆ. ಈ ಎಲ್ಲ ಸಾಂಪ್ರದಾಯಿಕ ಚಾಲನೆಯನ್ನು ನಡೆದಿರುವ ಹಿನ್ನೆಲೆಯಲ್ಲಿ ಇದೀಗ ಅದಕ್ಕೆ ಸಂಬಂಧಪಟ್ಟ ಮತ್ತು ಪೂರಕವಾಗಿರುವಂತಹ ಒಂದು ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಆಯೋಜನೆಗೊಂಡಿದೆ. ಈ ದಿನದ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮುಖೇನ ಉದ್ಘಾಟಿಸಲಿರುವಂತಹ ದಿ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಇದರ ಚೇರ್ಮನ್ ಆಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರನ್ನು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ನಮ್ಮ ಜನ ಮುನ್ನೆಲೆಗೆ ಬರಬೇಕು, ಸುದೃಢಗೊಳ್ಳಬೇಕು. ತಮ್ಮ ಚಟುವಟಿಕೆಗಳಿಗೆ ಬೇಕಿರುವಂತಹ ಆರ್ಥಿಕವಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದಕ್ಕೆ ಸ್ವತಂತ್ರವಾದಂತಹ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಬೇರೆ ಬೇರೆ ರೀತಿಯ ಸೌಹಾರ್ದ ಸಹಕಾರಿ ಸಂಘಗಳ ಸ್ಥಾಪನೆ ನಡೀತಾ ಇರುವುದು ನಮಗೆಲ್ಲ ತಿಳಿದಿರುವ ವಿಚಾರ. ಇದೀಗ ಈ ಹಿಂದೆ ಬೇರೆ ಬೇರೆ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಪಳಗಿದ ಅನುಭವವನ್ನು ಪಡೆದಿರುವಂತಹ ಒಂದಷ್ಟು ನಿರ್ದೇಶಕರು ಸೇರಿಕೊಂಡು ಈ ರಾಷ್ಟ್ರೀಯ ಹೆದ್ದಾರಿಯ ಕೆಲದಲ್ಲಿ ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘ ಎನ್ನುವಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಆ ಶಿರೋನಾಮೆ ಅಡಿಯಲ್ಲಿ ಹೊಸ ಸೌಹಾರ್ದ ಸಹಕಾರಿ ಸಂಘ ಈ ದಿನ ಪ್ರಾರಂಭಗೊಂಡಿದೆ. ಇನ್ನು ಮುಂದಕ್ಕೆ ಸಮುದಾಯ ಸೇರಿದ ಹಾಗೆ ಒಟ್ಟು ಜನರ ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ, ಅದರ ನವೀಕರಣ ಮತ್ತು ಅದನ್ನು ಒಂದಷ್ಟು ಸದ್ವಿನಿಯೋಗ ಮಾಡುವ ನೆಲೆಯಲ್ಲಿ ಜನಚೈತನ್ಯ ಹೊಸ ಚೈತನ್ಯದೊಂದಿಗೆ ಕಾರ್ಯೋನ್ಮುಖಗೊಳ್ಳಿಕ್ಕಿದೆ. ಹಾಗೆ ಈ ದಿನ ಈ ಕಾರ್ಯಕ್ರಮದಲ್ಲಿ ಸಂಯೋಜನೆಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡೋಣ. ವಿಘ್ನ ವಿನಾಶಕರನ್ನು, ಭಗವತಿಯನ್ನು ಮತ್ತು ಸರ್ವ ದೇವರುಗಳನ್ನು ಮುಂದಿರಿಸಿಕೊಂಡು ಇದೀಗ ಸಭಾ ಪ್ರಾರಂಭದಲ್ಲಿ ಸದ್ಭಕ್ತಿಪೂರ್ಣವಾಗಿರುವಂತಹ ಪ್ರಾರ್ಥನೆ ನಮ್ಮ ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಮಾಲತಿ ಜೆ ಇವರಿಂದ. ವಿಘ್ನೋಪಶಾಂತಯೇ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೆ ಗಜಕರ್ಣನೆ
ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೆ ಗಜಕರ್ಣನೆ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತನೆ ನೀಡುವೆ ನೀ ಸರ್ವ ಮಂಗಳ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತನೆ ನೀಡುವೆ ನೀ ಸರ್ವ ಮಂಗಳ ಭಾಗ್ಯದಾತ ಗಜವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರು ಸನ್ಮತಿ ಭಾಗ್ಯದಾತ ಗಜವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರು ಸನ್ಮತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ ವಿನಾಯಕ. ಸ್ನೇಹಿತರೆ, ಧನ ಇದ್ದಲ್ಲಿ ದಿನ ದಿನ ಹಬ್ಬ ಅಂತ ಒಂದು ಮಾತಿದೆ. ಸಾಮಾನ್ಯವಾಗಿ ಸಮುದಾಯ, ಮನೆ, ಕುಟುಂಬ, ಸುತ್ತಮುತ್ತ ಆರ್ಥಿಕವಾಗಿ ಬಲ ಪ್ರಬಲತೆ ಕೂಡಿ ಬಂದರೆ ಸಹಜವಾದಂತಹ ಸಂಭ್ರಮಕ್ಕೆ ಅದು ದಾರಿ ಮಾಡಿಕೊಡ್ತದೆ. ಹಾಗಾಗಿ ತಿಯಾ ಸಮಾಜ ಮತ್ತು ಸುತ್ತಮುತ್ತ ಇರುವಂತಹ ಜನ ಸಮುದಾಯ, ಮುಖ್ಯವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವರಿಗೆ ದಿನ ದಿನ ಹಬ್ಬವಾಗುವಂತೆ ಆರ್ಥಿಕ ಪ್ರಬಲತೆಯನ್ನು, ಪ್ರಾಬಲ್ಯವನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಸಂಸ್ಥಾಪನೆಗೊಂಡಿರುವ ಈ ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತದ ಈ ಸಭಾಕಲಾಪಕ್ಕೆ ಚಿತ್ತೈಸಿರುವಂತಹ ಅತಿಥಿಗಳಿಗೆ ತಮ್ಮ ಪ್ರೀತಿಯ ನುಡಿದಾವರೆಗಳನ್ನು ಅರಳಿಸಿಕೊಂಡು ಸಭೆಗೆ ಸ್ವಾಗತಿಸಬೇಕಾಗಿ ನಮ್ಮ ನಿರ್ದೇಶಕರುಗಳಲ್ಲಿ ಓರ್ವರಾಗಿರುವ ಶ್ರೀ ದಿನೇಶ್ ಮರೋಳಿ ಇವರಲ್ಲಿ ನಲುಮೆಯ ಪ್ರಾರ್ಥನೆ. ಪ್ರಥಮವಾಗಿ ಬಂದಂಥ ಅತಿಥಿಗಳಿಗೆ ಹಾಗೂ ವೇದಿಕೆಯಲ್ಲಿ ಆಸನರಾಗಿರುವಂಥ ಗಣ್ಯ ಅತಿಥಿಗಳಿಗೂ ಹಾಗೂ ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತ ರಿಜಿಸ್ಟರ್ಡ್ ಇದರ ಎಲ್ಲ ನಿರ್ದೇಶಕರಿಗೂ ಹೇಳುವುದೇನಂತ ಹೇಳಿದರೆ, ಇವತ್ತು ಬಹಳ ಪವಿತ್ರವಾದ ದಿನ, ಲಕ್ಷ್ಮಿ ಒಲಿದು ಬರುವಂಥ ದಿನ ಇವತ್ತಿನ ಶುಕ್ರವಾರ. ಅದಲ್ಲದೆ ಮಕರ ಸಂಕ್ರಮಣ. ಇಂದು ಶಬರಿಮಲೆಯಲ್ಲಿ ಅಯ್ಯಪ್ಪನು ತನ್ನ ಜ್ಯೋತಿಯೊಂದಿಗೆ ಇಡೀ ಜಗತ್ತಿನ ಜನತೆಗೆ ತನ್ನ ಚೈತನ್ಯವನ್ನು ತೋರಿಸುವಂಥ ದಿನ ಇವತ್ತು. ಅದೇ ರೀತಿ ಸೂರ್ಯನು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲನೆ ಮಾಡಿ ಇವತ್ತಿನಿಂದ ಬೆಳಕು ದೊಡ್ಡದಾಗಿ ರಾತ್ರಿ ಚಿಕ್ಕದಾಗಿರುವಂಥ ದಿನಗಳು ಇನ್ನು ಮುಂದಕ್ಕೆ ಬರುವಂಥದ್ದು. ಆ ಇಂದಿನ ಈ ಪವಿತ್ರವಾದ ದಿನದಲ್ಲಿ ನಮ್ಮ ಜನಚೈತನ್ಯ ಅಂತ ಹೇಳಿದರೆ, ನಾವು ಆಗಲೇ ನಮ್ಮ ನಿರೂಪಕರು ಹೇಳಿದ್ದಾರೆ, ಜನರಿಗೆ ಒಂದು ಚೈತನ್ಯವನ್ನು ತುಂಬಬೇಕು. ಜನರಿಗೆ ಚೈತನ್ಯ ತುಂಬುವುದು ಅಂತ ಹೇಳಿದರೆ ಬರೀ ನಾವು ಮಾತಿನಲ್ಲಿ ತುಂಬಲು ಸಾಧ್ಯವಿಲ್ಲ. ಒಂದು ಮುಖ್ಯವಾಗಿ ಇವತ್ತಿನ ಒಂದು ಯುಗದಲ್ಲಿ ಬೇಕಾದದ್ದು ಅಂತ ಹೇಳಿದರೆ ಹಣದ ವ್ಯವಸ್ಥೆ. ಈ ಹಣದ ವ್ಯವಸ್ಥೆಯನ್ನು ಜವಾಬ್ದಾರಿತವಾಗಿ ಹಾಗೂ ಅದನ್ನು ಕ್ರಮಬದ್ಧವಾಗಿ ಯಾವ ರೀತಿಯಲ್ಲಿ ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು 12 ಜನ ನಿರ್ದೇಶಕರು ಎಲ್ಲೆಲ್ಲೋ ಇದ್ದವರು ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ನಾವೊಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು. ಇದರಿಂದ ಎಲ್ಲರಿಗೂ ಬೆಳಕಾಗಬೇಕು. ಅದು ಕೂಡ ನಮ್ಮ ಈ ನಿರ್ದೇಶಕರಲ್ಲಿ ಬರೀ ನಮ್ಮ ತೀಯ ಸಮುದಾಯದ ನಿರ್ದೇಶಕರು ಮಾತ್ರ ಇರೋದು. ಆದರೆ ಇದರಲ್ಲಿ ಎಲ್ಲ ಜನರಿಗೂ ನಮ್ಮಿಂದಾಗಿ ಒಂದು ತೀಯ ಸಮುದಾಯ ಒಂದು ಗುರುತಿಸುವಂತಾಗಬೇಕಾಗಿ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಮನೆಯನ್ನು ಕಟ್ಟಿ ಅದರ ಗೃಹ ಪ್ರವೇಶವನ್ನು ಮಾಡಬೇಕಾದ್ರೆ ಯಜಮಾನ ಎಲ್ಲ ಅತಿಥಿಗಳನ್ನು ಕರೆದು ಅವರನ್ನು ಆದರದಿಂದ ಸ್ವಾಗತಿಸಬೇಕಾಗ್ತದೆ. ಆ ಕೆಲಸವನ್ನು ಇವತ್ತು ನನಗೆ ನಿರ್ದೇಶಕರಲ್ಲಿ ಒಬ್ಬರಾದ ನನಗೆ ಅದನ್ನು ವಹಿಸಿಕೊಟ್ಟಿದ್ದಾರೆ. ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡುತ್ತೇನೆಂಬ ಭರವಸೆಯನ್ನು ಇಟ್ಟುಕೊಂಡು ತಮ್ಮ ಮುಂದೆ ನಿಂತಿದ್ದೇನೆ. ಇಂದು ನಮ್ಮ ಶಾಖೆಯನ್ನು ಉದ್ಘಾಟಿಸಿದಂಥ ಚೇರ್ಮನ್ ದಿ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಇದರ ಚೇರ್ಮನ್ ಆಗಿದ್ದಂಥ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯರ್ರವರು ಬಂದು ನಮ್ಮ ಇವತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತ ರಿಜಿಸ್ಟರ್ಡ್ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಇವತ್ತು
ನಮ್ಮ ಮಾಜಿ ಶಾಸಕರು ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಶ್ರೀಯುತ UT ಖಾದರ್ ಅವರು ಇಲ್ಲಿ ಉಪಸ್ಥಿತ ಇರಬೇಕಾಗಿತ್ತು. ಆದರೆ ತುರ್ತು ಕಾರ್ಯದಿಂದ ಅವರು ಇಂದು ಬೆಂಗಳೂರಿನಲ್ಲಿ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಬರಲು ಆಗೋದಿಲ್ಲ ಎಂಬ ಒಂದು ಸೂಚನೆಯನ್ನು ನಮಗೆ ಬೆಳಿಗಾಗಲೇ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಉಪಸ್ಥಿತಿ ಇಲ್ಲದಿದ್ದರೂ ಕೂಡ ಅವರ ಉಪಸ್ಥಿತಿ ಇದೆ ಎಂಬುದನ್ನು ನಾವು ಭರವಸೆಯಿಂದ ಅವರಿಗೆ ಆರ್ಥಿಕವಾದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಹಕಾರಿ ಸಂಘಕ್ಕೆ ಒಬ್ಬ ನಿಬಂಧಕರು ಅಂದರೆ ಒಬ್ಬರು ಮ್ಯಾನೇಜರ್ ಅಂತ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಫುಲ್ಲು ನೋಡಿಕೊಳ್ಳುವಂಥ. ಅದರ ನಾಯಕರಾದಂಥ ಶ್ರೀ ಪ್ರವೀಣ್ ಬೈ ನಾಯಕರು ಕೂಡ ಇಂದು ಸಭೆಯಲ್ಲಿ ಇರಬೇಕಾಗಿತ್ತು. ಅವರು ಕೂಡ ತುರ್ತು ಕಾರ್ಯಕ್ರಮದಿಂದ ತಮ್ಮ ಬರುವಿಕೆಯನ್ನು ಆಗುವುದಿಲ್ಲ ಎಂಬ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಶಾಖೆಯ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದಂಥ ಭಾರತೀಯ ಅಧ್ಯಕ್ಷರು ಶ್ರೀ ತಿರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಾಸ್ ಉಳ್ಳಾಳ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಉಪಾಧ್ಯಕ್ಷರಾಗಿರುವ ಶ್ರೀ ರಾಜೀವ್ ಬಂಗೇರ್ ಗಣಿಕೆ ಯಂತ್ರವನ್ನು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟಿಸಿದಂಥ ಅಧ್ಯಕ್ಷರು ಭಾರತೀಯ ತೀಯ ಸಮಾಜ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಸದಾಶಿವ ಉಳ್ಳಾಳ್ರವರು ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ. ಅವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಅವರನ್ನು ಇನ್ನು ಈ ನಮ್ಮ ಶಾಖೆ ಉದ್ಘಾಟನೆ ಆಗಬೇಕು ಅಂದರೆ ಇವತ್ತು ನಾವು ಅದನ್ನು ಮೊಳಕೆಯಲ್ಲಿ ತರಬೇಕಂತ ಆದರೆ ನಮಗೆ ಹಲವು ನಿಯಮಗಳು ಭಾಳ ಕಟ್ಟುನಿಟ್ಟಾಗಿ ಇದೆ. ಆ ನಿಯಮಗಳನ್ನು ಒಂದೊಂದಾಗಿ ನಮ್ಮಲ್ಲಿ ಅನುಸರಿಸಿ ನಾವು ಅದನ್ನು ಪಾಲಿಸುವಂತೆ ಮಾಡಿದಂಥ ಹಿರಿಯ ವ್ಯವಸ್ಥಾಪಕರು ಹಾಗೂ ಸೌಹಾರ್ದ ಜಿಲ್ಲಾ ಸಂಯೋಜಕರಾದಂಥ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಯೋಜಕರು ಶ್ರೀ ಗುರುಪ್ರಸಾದ್ ಬಂಗೇರ್ರವರು ನಮ್ಮ ವೇದಿಕೆಯಲ್ಲಿ ಅತಿಥಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಿದ್ದೇನೆ. ಎಲ್ಲ ಸಮಯದಲ್ಲಿಯೂ ಸಮಯಕ್ಕೆ ತಕ್ಕಂಥ ಉಪದೇಶವನ್ನಿತ್ತು ನಾವು ಯಾವ ರೀತಿಯಲ್ಲಿ ಮುನ್ನಡೆಯಬೇಕು ಎಂಬ ನಿರ್ದೇಶನಗಳನ್ನು ಕೊಡ್ತಿರುವಂಥ ನಮ್ಮವರೇ ಆದಂಥ ಉಪಾಧ್ಯಕ್ಷರು ಶ್ರೀ ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ಉಪಾಧ್ಯಕ್ಷರಾದಂಥ ಶ್ರೀ ಸುರೇಶ್ ಭಟ್ನಗರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆದರದಿಂದ ಸ್ವಾಗತಿಸಬೇಕಾಗಿ ನಾನು ವಿನಂತಿಕೊಳ್ಳುತ್ತೇನೆ. ನಿರ್ದೇಶಕರಲ್ಲೊಬ್ಬರಾದಂಥ ಶ್ರೀಮತಿ ಚಿತ್ರಕಲಾಕ್ಕೆ ಇವರು ಉಳ್ಳಾಳ ಪುರಸಭಾ ಸಭಾಧ್ಯಕ್ಷರಾಗಿದ್ದಾರೆ. ನಮಗಿದು ಬಹಳ ಒಂದು ಸಂತೋಷದ ವಿಷಯ. ಅವರನ್ನು ಕೂಡ ನಾನು ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಮಿತ್ತ ರಿಜಿಸ್ಟರ್ಡ್ ಇದರ ಪರವಾಗಿ ಎಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಕ್ಷೇತ್ರದ ಅಂದರೆ ನಮ್ಮ ಶಾಖೆಯಲ್ಲಿರುವಂಥ ಕ್ಷೇತ್ರದ ಕೌನ್ಸಿಲರ್ ಇರುವಂಥ ಗೀತಾಬಾಯಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಮಿತ್ತ ರಿಜಿಸ್ಟರ್ಡ್ ಇದರ ಅಂಗವಾಗಿ ಆರ್ಥಿಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಳದ ಕೌನ್ಸಿಲರ್ ಆದಂಥ ದೀಪ ಪ್ರಜ್ವಲನೆ ಈ ದಿನದ ಗಣ್ಯರ ಅನುಮತಿಯನ್ನು ಪಡೆಯುತ್ತಾ ಪ್ರಾರಂಭದಲ್ಲಿ ಮಾಡ್ತಾ ಇರ್ತಿದ್ದೇನೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಪ್ರತಿನಿಧಿಯಾಗಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇನೆ. ರಾಜ್ಯಾದ್ಯಂತ
ಜನಚೈತನ್ಯ ಸೌಹಾರ್ದ ಸಹಕಾರಿ ಅಂತ ಈ ರೀತಿಯ ಒಂದು 5,300 ಸಂಸ್ಥೆಗಳು ರಾಜ್ಯಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಿದೆ. ಜಿಲ್ಲೆಯಲ್ಲಿ 104 ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಿದೆ. ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಸರಸ್ವತಿ ಸೌಹಾರ್ದ ಇರ್ಬೋದು, ಒಡಿಯೂರು ಸೌಹಾರ್ದ, ಈ ರೀತಿಯ ಸೌಹಾರ್ದ ಸಹಕಾರಿಗಳು 104 ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಈ 104ನೇ ಸಂಸ್ಥೆಯಾಗಿ ಜನಚೈತನ್ಯ ಸೌಹಾರ್ದ ಸಹಕಾರಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ಪ್ರಾಯಶಃ ಇದನ್ನು ಆರಂಭ ಮಾಡೋದಕ್ಕಾಗಿ ನಾವೆಲ್ಲ ಈ ಜನಚೈತನ್ಯ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರಿಗೆ ಪ್ರಪ್ರಥಮವಾಗಿ ಒಂದು ಅಭಿನಂದನೆಯನ್ನು, ಯಾಕಂದರೆ ತೊಕ್ಕೊಟ್ಟಂಥ ಪ್ಲೇಸಲ್ಲಿ ಈ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಅವರಿಗೆ ಅಭಿನಂದನೆಯನ್ನು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಜೊತೆಗೆ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಕಾಯ್ದೆಗಳಿದೆ. ಒಂದು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959, ಇನ್ನೊಂದು ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಜನಚೈತನ್ಯ ಸೌಹಾರ್ದ ಸಹಕಾರಿ ಏನಿದೆ, ಇದು ಸೌಹಾರ್ದ ಸಹಕಾರಿ ಅಧಿನಿಯಮದಡಿ ಕಾರ್ಯನಿರ್ವಹಿಸ್ತಾ ಇದೆ. ಅಂದರೆ ಇಲ್ಲಿ ನಾವು ಬೇರೆ ಬೇರೆ ಸಹಕಾರಿ ಸಂಘಗಳು ನೋಡ್ಬೋದು. ಈ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಇರ್ಬೋದು. ಇದೆಲ್ಲ 1959 ಕಾಯ್ದೆಯಡಿ ನೋಂದಣಿಯಾಗಿರುವಂಥ ಸಂಸ್ಥೆಗಳು. ಜನಚೈತನ್ಯ ಸೌಹಾರ್ದ ಸಹಕಾರಿ ಹೆಸರಲ್ಲೇ ಸೌಹಾರ್ದ ಅಂತಿದೆ. ಇದು ಸೌಹಾರ್ದ ಕಾಯ್ದೆಯ ಪ್ರಕಾರ ರಚನೆಯಾಗಿರುವಂಥ ಒಂದು ಸಹಕಾರಿ ಸಂಸ್ಥೆ. ಇಲ್ಲಿ ಸದಸ್ಯರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಗಿದೆ. ಅಂದರೆ ಇದರ ಮಾಲೀಕರು ಯಾರು ಅಂತ ಹೇಳಿದ್ರೆ ಸದಸ್ಯರೇ. ಅಧ್ಯಕ್ಷರಾಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಪದನಿಮಿತ್ತ ಸದಸ್ಯರಿಂದ ಆಯ್ಕೆಯಾದ ಒಂದು ರಚನೆ, ಅಂದರೆ ಬಾಡಿ ಇರ್ತದೆ. ಅವರು ಸದಸ್ಯರಿಗೆ ಪೂರಕವಾಗಿ ಇದನ್ನು ನಡೆಸುವಂಥದ್ದು ನಡೆಸಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಅಂದರೆ ಇದರಲ್ಲಿ ಹೆಚ್ಚಿನ ಅಧಿಕಾರವನ್ನು ಸೌಹಾರ್ದ ಕಾಯ್ದೆಯಲ್ಲಿ ಸದಸ್ಯರಿಗೆ ನೀಡಲಾಗಿದೆ. ಸದಸ್ಯರೇ ಮಾಲೀಕತ್ವವನ್ನು ಹೊಂದಿರುವಂಥ ಸಂಸ್ಥೆಗಳು. ಅಂದರೆ ಇದರ ಸದಸ್ಯರ ಅಂದರೆ ಸಂಸ್ಥೆಯ ಪ್ರತಿಯೊಂದು ಆಗುಹೋಗಿನ ಹಿಂದೆ ಸದಸ್ಯರು ತಮ್ಮನ್ನು ತಾನು ತೊಡಗಿಸಿಕೊಳ್ಬೇಕು. ಮತ್ತು ಇದರ ಡೆವಲಪ್ಮೆಂಟ್ ಬಗ್ಗೆನೂ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದಲೇ ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ 2001ರಲ್ಲಿ ಜಾರಿಗೆ ಬಂತು. 2001ರಲ್ಲಿ ಜಾರಿಗೆ ಬಂದ ನಂತರದಲ್ಲಿ ಇಷ್ಟರವರೆಗೆ ರಾಜ್ಯದಲ್ಲಿ 5,300 ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸುತ್ತದೆ ಉತ್ತಮ ರೀತಿಯಲ್ಲಿ. ಇವತ್ತು ನಾವೆಲ್ಲ ನೋಡ್ತಾ ಇರ್ಬೋದು, ಈ ಸ್ಟಾಂಪಿಂಗ್ ಕೇಂದ್ರಗಳು ಹೆಚ್ಚಾಗಿ ಸೌಹಾರ್ದ ಸಹಕಾರಿಗಳು ನಡೆಸ್ತಾ ಇದೆ. ಮುಂಚೆಲ್ಲ ನಾವೆಲ್ಲ ತುಂಬ ಈ ಸ್ಟಾಂಪಿಂಗ್ಗೋಸ್ಕರ ಗಂಟೆಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿ, ಬ್ಯಾಂಕಿನ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ತುಂಬ ಹಿಂದೆ ನಾವೆಲ್ಲ ಗಮನಿಸ್ಬೋದು. ಇವತ್ತು ಈ ಸೌಹಾರ್ದ ಸಹಕಾರಿಗಳು ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು ಈ ಸ್ಟಾಂಪಿಂಗ್ ಸೇವೆಯನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಜನರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಬೇಕಾದ ಟೈಮಿಗೆ ಈ ಸ್ಟಾಂಪಿಂಗ್ ಕೇಂದ್ರವನ್ನು ಕೊಡುವಂಥ ವ್ಯವಸ್ಥೆ ಸೌಹಾರ್ದ ಸಹಕಾರಿಗಳ ಮೂಲಕ, ಸಹಕಾರಿ ಸಂಘಗಳ ಮೂಲಕ ಅವಕಾಶ ಆಗಿದೆ. ಈ ರೀತಿ ಪ್ರತಿಯೊಂದು ಹಂತದಲ್ಲೂ, ಯಾಕಂದರೆ ಒಂದು ಸಹಕಾರಿ ಸಂಸ್ಥೆ ಇರುವಂಥದ್ದು ಸದಸ್ಯರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ, ಜೊತೆಗೆ ಅದರಿಂದಾಗಿ ಸದಸ್ಯರು ತನ್ನ ಅಭಿವೃದ್ಧಿಯನ್ನು ಹೊಂದಿ ಬೇರೆ ಸದಸ್ಯರಿಗೂ ತನ್ನ ಪಾಲುಗಾರಿಕೆ ಮೂಲಕ ಬೇರೆ ಸದಸ್ಯರಿಗೂ ಅದರ ಉಪಯೋಗ ಆಗಬೇಕು. ಆ ನಿಟ್ಟಿನಲ್ಲಿ ಸಹಕಾರಿ ಸಂಸ್ಥೆಗಳು ಇಡೀ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಅದರಲ್ಲೂ ಸೌಹಾರ್ದ ಸಹಕಾರಿ ಕಾಯ್ದೆಯಡಿಯೂ ಸಹಕಾರಿ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಿದೆ. ಇದೊಂದು ಸಮಾಜಕ್ಕೆ ಬೇಕಾದಂಥ ಒಂದು ನಿಜವಾಗಲೂ ಸಮಾಜದಲ್ಲಿ ಆರ್ಥಿಕ ಸಂಸ್ಥೆಗಳಿಗೆ ಇವತ್ತು ಬ್ಯಾಂಕ್ಗಳು ಮರ್ಜ್ ಆಗುವಂಥ ಸಂದರ್ಭದಲ್ಲಿ, ಯಾಕಂದರೆ ಕೆಲವರು ಬ್ಯಾಂಕಿನ ಇವೆಲ್ಲ ಇರ್ಬೋದು, ಆಫೀಸರ್ಸ್ಗಳು ಇರ್ಬೋದು, ನಾವೆಲ್ಲ ಈಗ ಬ್ಯಾಂಕ್ಗಳು ಮರ್ಜ್ ಆಗುವಂಥ ಸಂದರ್ಭದಲ್ಲಿ ಸಹಕಾರಿ ಸಂಸ್ಥೆಗಳು ಉಟ್ಕೊಳ್ತಾ ಇದೆ. ಅಂದರೆ ಇದರ ಏನು ಅಂತ ಹೇಳಿದ್ರೆ, ಇವತ್ತು ಬ್ಯಾಂಕ್ಗಳಿಗೆ ಇದ್ರ ಬಗ್ಗೆ ನಾನು ಓಪನ್ ಆಗಿ ಹೇಳುವಂಥದ್ದು ಹೆಚ್ಚು ಸಮಂಜಸ ಅಲ್ಲ. ಆದರೂ ಯಾಕಂದರೆ ಇವತ್ತು ಬ್ಯಾಂಕಿಗೆ ಹೋದಾಗ ಯಾವುದೇ ಬ್ಯಾಂಕಿನ ಮ್ಯಾನೇಜರ್ಗಳಿಗೆ ನಮ್ಮ ಯಾವುದೇ ವೈಯಕ್ತಿಕ ಯಾವುದೇ ಪರಿಚಯಗಳು ಬೇಕಾಗಿಲ್ಲ, ಅವರಿಗೆ ಯಾವುದೇ ರೀತಿಯ ವ್ಯವಹಾರಗಳು ಬೇಕಾಗಿಲ್ಲ. ಅವನು ನಮ್ಮ ಎಷ್ಟರವರೆಗೆ ಅಂತೇಳಿದ್ರೆ ಮುಖ ಕೊಟ್ಟು ಮಾತಾಡುವಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ಇದರಿಂದಾಗಿ ಇವತ್ತು ಬ್ಯಾಂಕ್ಗಳು ಮರ್ಜ್ ಆಗುವ ಪರಿಸ್ಥಿತಿಗೆ ಬಂದಿದೆ. ಇವತ್ತು ಸಹಕಾರಿ ಸಂಸ್ಥೆಗಳು ಸೇವೆಯನ್ನು ನೀಡೋದ್ರಿಂದಾಗಿ ಮಾತ್ರ ಇವತ್ತು ಸಹಕಾರಿ ಸಂಸ್ಥೆಗಳು ಇಂಥ ಸಂದರ್ಭದಲ್ಲೂ, ಕೊರೋನಾದಂಥ ಸಂದರ್ಭದಲ್ಲೂ ಸಹಕಾರಿ ಸಂಸ್ಥೆಗಳು ಉಟ್ಕೊಳ್ತಾ ಇದೆ. ಅದರಲ್ಲೂ ಈ ತೊಕ್ಕೊಟ್ಟಂಥ ಪ್ರದೇಶದಲ್ಲಿ ಈಗಾಗಲೇ ಈ ಭಾಗದಲ್ಲಿ ಉಳ್ಳಾಳ ತಾಲೂಕು ಅಂತ ಭಾಗದಲ್ಲಿ ನೋಡಿದರೆ 4-5 ಸಂಸ್ಥೆಗಳು ಈಗಾಗಲೇ ಸೌಹಾರ್ದ ಕಾಯ್ದೆಯಲ್ಲಿ ರಚನೆಯಾಗಿದೆ. ಬೇರೆ ಇದೊಂದು ಜನಚೈತನ್ಯ ಸೌಹಾರ್ದ ಸಹಕಾರಿಯು ಸೌಹಾರ್ದ ಕಾಯ್ದೆಯಲ್ಲಿ ರಚನೆಯಾಗಿರುವಂಥ ಒಂದು ಸಂಸ್ಥೆ. ಪ್ರಾಯಶಃ ಇದರ ಪ್ರಾರಂಭದಲ್ಲಿ ರಾಜೀವಣ್ಣ ಮತ್ತು ಎಲ್ಲ ಟೀಮ್ ಅವರ ಪೂರ್ತಿ, ಯಾಕಂದರೆ ವೈಯಕ್ತಿಕವಾಗಿ ಎಲ್ಲರ ಹೆಸರು ಹೇಳ್ತಾ ಹೋದರೆ ತುಂಬ ಆಗುತ್ತೆ. ರವೀಂದ್ರನ್ ಇರ್ಬೋದು, ರಾಜೀವಣ್ಣ, ಇವರು ಪ್ರಾಯಶಃ ನಾನು ಆಗಸ್ಟ್ 1ಕ್ಕೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಒಂದು ಸಭೆಯನ್ನು ಮಾಡಿದ್ರು. ಪ್ರವರ್ತಕರ ಸಭೆಗೆ ನಾನು ಬಂದಿದ್ದೆ.
ಪ್ರವರ್ತಕ ಸಭೆಯಲ್ಲಿ ಅವರಿಗೆ ಇದರ ನೀತಿ ನಿರೂಪಣೆ ಯಾವ ರೀತಿಯಲ್ಲಿ ಇದನ್ನು ಮಾಡೋದು, ಪ್ರಾರಂಭ ಮಾಡೋದ್ರೆ ಏನೇನು ಅಂಶಗಳು ಬೇಕು, ಅದರ ಶೇರ್ ಕಲೆಕ್ಷನ್ ಹೇಗೆ, ಇದರೆಲ್ಲ ಅಂಶಗಳನ್ನು ಅವ್ರಿಗೆ ಹೇಳಿದ್ದೆ. ಆ ನಂತರದಲ್ಲಿ ಪ್ರಾಯಶಃ ಒಂದು 4 ತಿಂಗಳ ಅಂತರದಲ್ಲಿ ಈ ರೀತಿಯ ಒಂದು ಎಲ್ಲ ಏನೇನು ಅದಕ್ಕೆ ಬೇಕಾದಂಥ ನಿಬಂಧನೆಗಳನ್ನೆಲ್ಲವನ್ನ ಮಾಡಿಕೊಂಡು ಈ ಸಂಸ್ಥೆಯನ್ನ ಇವತ್ತು ಉದ್ಘಾಟನೆ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಇದರ ಪ್ರವರ್ತಕರಾಗಿ ಆನಂತರ ಈಗ ನಿರ್ದೇಶಕರಾಗಿ ಒಂದು ಉತ್ತಮ ತಂಡ ಇದೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಉತ್ತಮ ತಂಡ ಇದೆ, ಯುವಕರ ತಂಡ ಇದೆ. ಇವರಿಗೆ ತಮ್ಮೆಲ್ಲರ ಅಂದ್ರೆ ಸದಸ್ಯರು ಎಲ್ಲರೂ ಸಹಕಾರ ನೀಡಿದರೆ ಈ ಭಾಗದಲ್ಲಿ ಒಂದು ಉತ್ತಮ ಸಂಸ್ಥೆಯನ್ನ ಕಟ್ಟುವ ನಿಟ್ಟಿನಲ್ಲಿ ಅವರೆಲ್ಲ ಯೋಚನೆಯನ್ನ ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ಅತಿ ಮುಖ್ಯ. ಯಾಕಂದ್ರೆ ಒಬ್ಬರಿಂದಾಗಿ ಅಥವಾ 10 ಜನರಿಂದ ಸೇರಿ ಇದನ್ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಸಂಸ್ಥೆ, ನಾವೆಲ್ಲ ಇದು ನಮ್ಮ ಸಂಸ್ಥೆ. ಯಾಕಂದ್ರೆ ಒಂದು ಸಮಾಜದ ಶ್ರೇಯದ ಏನೋ ಒಂದು ಸಮಾಜಕ್ಕೆ ಆರ್ಥಿಕ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನೋ ಏನೋ ಉದ್ದೇಶದಿಂದ ಅವರು ಪ್ರಾರಂಭ ಮಾಡಿದ್ರು. ಖಂಡಿತವಾಗಲೂ ಇದು ನಮ್ಮ ಸಂಸ್ಥೆ ಅಂತೇಳಿ ಯೋಚನೆ ಮಾಡಿದಾಗ ಮಾತ್ರ ಅದರಲ್ಲಿ ನಮ್ಮ, ಯಾಕಂದ್ರೆ ನಾವು ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ. ಆ ರೀತಿ ಆದಾಗ ಮಾತ್ರ ಈ ಸಂಸ್ಥೆ ಅಭಿವೃದ್ಧಿಯನ್ನು ಸಾಧಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಒಂದು ಜೊತೆಗೆ ಈ ಒಂದು ಸಂಸ್ಥೆಗೆ ಕರ್ನಾಟಕ ರಾಜ್ಯ ಸೌಹಾರ್ದ ಕಾರ್ಯ ಅಧಿಕಾರಿಯಾಗಿ ನನ್ನ ಲೆವೆಲಲ್ಲಿ ಏನೇನು ನನ್ನ ಮಟ್ಟದಲ್ಲಿ ನನ್ನ ಸಹಕಾರ ಬೇಕು, ಖಂಡಿತವಾಗಲೂ ಮುಂದಿನ ದಿನಗಳು ಅವರಿಗೆ ನಾನು ಅವ್ರ ಜೊತೆಗೆ ಇದ್ದೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತ ರಿಜಿಸ್ಟರ್ಡ್. ಇವತ್ತು ಒಳ್ಳೆಯ ಮಕರ ಸಂಕ್ರಮಣದ ದಿವಸ, ಅದೇ ಶುಕ್ರವಾರ ಕೂಡ ಶುಭಾರಂಭ ನಮ್ಮ ಹಿರಿಯ ನಾಯಕರಿಂದ ಶುಭಾರಂಭಗೊಂಡಿದೆ. ಈ ಸುಸಂದರ್ಭದಲ್ಲಿ ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ನಮ್ಮ ಸಮಾರಂಭದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಳು ಹಾಗೂ ಚಂದ್ರಹಾಸ್ ಉಳ್ಳಾಳು, ಸಂತೋಷ್ ರೈ ಬೋಳ್ಯಾರು, ಹಾಗೆ ಗುರುಪ್ರಸಾದ್, ಹಾಗೆ ಎಲ್ಲ ಅತಿಥಿ ಗಣ್ಯರನ್ನು ಅವರಿಗೆ ನಮಸ್ಕರಿಸುತ್ತಾ, ಇವತ್ತು ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ನಾನೊಂದು 2 ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೆಸರು ಜನಚೈತನ್ಯ. ಜನಚೈತನ್ಯ ಅಂತ ಹೇಳಿದರೆ ಜನರಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು, ಯಾವಾಗಲೂ ಜನರು ಚೈತನ್ಯದಿಂದ ಇರಬೇಕು ಅಂತ ಒಂದು ಸೌಹಾರ್ದ ನಿಯಕರ ಸಂಸ್ಥೆಗೆ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಅದರಲ್ಲಿ ಸೌಹಾರ್ದ ಅಂತ ಹೇಳಿದ್ರೆ, ಈ ನಿರ್ದೇಶಕರು ಯಾರಿದ್ದಾರೆ, ನಾನು ಹೇಳೋದಕ್ಕೆ ಈ ಮಾತು ಅಂತ ಹೇಳಿದ್ರೆ, ಈ ಜನ ಚೈತನ್ಯ ಬರಬೇಕಾದ್ರೆ ನಿಮ್ಮ ಸೌಹಾರ್ದ ನಿಮ್ಮೊಳಗೆ ನಿಜವಾಗಿ ನೀವು ಸೌಹಾರ್ದದಿಂದ ಸಂಸ್ಥೆಯನ್ನು ನಡೆಸಿದರೆ ನಿಜವಾಗಿಯೂ ಜನರಿಗೆ ಆ ಚೈತನ್ಯ ಅಂತ ಭರವಸೆಯನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿರುವಾಗ ಹೆಸರು ಏನು ಇಟ್ಟಿದ್ದೀರಾ ಅದಕ್ಕೆ ಸರಿಯಾಗಿ ನೀವು ನಿಮ್ಮೊಳಗೆ ಒಂದು ಸೌಹಾರ್ದದಿಂದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸೌಹಾರ್ದದಿಂದ ಬಗೆಹರಿಸಿ, ಇನ್ನು ಈ ಸಂಸ್ಥೆ ಇನ್ನಿತರ ಶಾಖೆಗಳನ್ನು ತೊಡಗಿಸಿಕೊಳ್ಳುತ್ತಾ ಈ ನಿಟ್ಟಿನಲ್ಲಿ ಈ ಶುಭ ಗಳಿಗೆಯಲ್ಲಿ ಇವತ್ತು ಮಕರ ಸಂಕ್ರಮಣ ದಿವಸ ಅಂದರೆ ಈ ದಿವಸ ನಮಗೆ ಒಂದು ನಮ್ಮ ಪರಂಪರೆಯಲ್ಲಿ ಬಹಳ ಒಳ್ಳೆಯ ದಿವಸ. ಆ ದಿವಸ ಏನು ಶುಭಾರಂಭಗೊಂಡಿದೆ. ಹಾಗೆಯೇ ನನ್ನ ಮಟ್ಟಿಗೆ ಹೇಳುವುದಾದರೆ ಈ ಸಂಸ್ಥೆ 100ಕ್ಕೆ 100 ಒಳ್ಳೆಯ ಹೆಸರು ತರ್ತದೆ. ಯಾಕಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿರುವ ಎಲ್ಲ ನಿರ್ದೇಶಕರು ನಿಜವಾಗಿಯೂ ಅಧ್ಯಕ್ಷರು ಸೇರಿ ಒಳ್ಳೆಯ ಒಂದು ಆರ್ಥಿಕ ಬಲಾಢ್ಯ ಇರುವವರು. ಆರ್ಥಿಕ ಬಲಾಢ್ಯ ಇದ್ದರಿಂದ ಜನರನ್ನು ಯಾರು ಸಂಸ್ಥೆಗೆ ಅವರ ಆ ಸಂಸ್ಥೆಯನ್ನು ನಂಬಿ ಯಾರು ಬರ್ತಾರೆ ಅವರ ವಿಶ್ವಾಸಕ್ಕೆ ಎಂದೂ ದ್ರೋಹ ಆಗುವುದಿಲ್ಲ ಅಂತ ಹೇಳುವ ನಂಬಿಕೆ ನನಗೆ 100ಕ್ಕೆ 100 ಇದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ 100ಕ್ಕೆ 100 ನಮ್ಮ ಸಮಾಜಕ್ಕೆ ಒಂದು ಯಾವ ರೀತಿಯ ತೀಯ ಸಮಾಜದ ಒಂದು ಸಂಸ್ಥೆ, ಆ ಇತರ ಸಮಾಜದವರಿಂದ ಅದಕ್ಕೆ ಬೆರವು ತೋರಿಸುವಂಥ ಒಂದು ಪರಿಸ್ಥಿತಿ ಬರಬಾರ್ದು. ನಿಜವಾಗಿಯೂ ಬಾಕಿ ಸಮಾಜದವರು ನಮ್ಮ ಸಮಾಜಕ್ಕೆ ಖಾಲಿ ಸಂಸ್ಥೆ ಅಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರು ಬರುವ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ರೂಪಿಸಿಕೊಂಡು ಈ ಸಂಸ್ಥೆಯನ್ನು ಬಲಾಢ್ಯ ಮಾಡಿ ಆ ನಮ್ಮ ತಾಯಿ ಭಗವತಿ ಆಶೀರ್ವಾದ 100ಕ್ಕೆ 100 ನಿಮ್ಮಲ್ಲಿ ಇದೆ ಅಂತ ಹೇಳುತ್ತಾ ಎಲ್ರಿಗೂ ಈ ಮಕರ ಸಂಕ್ರಾಂತಿ ಶುಭಾಶಯವನ್ನು ಹೇಳುತ್ತಾ, ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನಾವು ಮೊದಲೇ ಹೇಳಿದಾಗೆ ಜನರಿಗೆ
ಚೈತನ್ಯ ತುಂಬುವಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಪ್ರಾರಂಭೋತ್ಸವದಲ್ಲಿ ನಾವು ಒಬ್ಬರನ್ನು ಗುರುತಿಸುವುದು ಮತ್ತು ಅವರಲ್ಲಿ ಇನ್ನೂ ಕೂಡ ಒಂದು ಚೈತನ್ಯವನ್ನು ತುಂಬಿಸುವಂಥ ಕಾರ್ಯ ಒದಗಿ ಬಂದದ್ದು ನಮ್ಮ ಭಾಗ್ಯ. ಇವತ್ತು ನಾವು ಇಲ್ಲಿ ವೇದಿಕೆಯಲ್ಲಿ ಬಹಳ ಒಂದು ಮುಖ್ಯವಾದ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಅದು ಏನಂತ ಹೇಳಿದರೆ, ನಿಮ್ಮೊಂದಿಗೆ ಇಷ್ಟದವರೆಗೆ ನಿರೂಪಕದ ರೀತಿಯಲ್ಲಿ ಸಭೆಯನ್ನು ನಿರೂಪಿಸಿದಂಥ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರನ್ನು ನಾವು ಸನ್ಮಾನಿಸುವುದು ಏನು ನಮಗೆ ಒಂದು ದೊಡ್ಡ ಕೆಲಸವೇ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ನಾವು ಮಾಡುವಂಥ ಸನ್ಮಾನ ಬರೀ ಚಿಕ್ಕ, ಅವರು ಬೇರೆ ಬೇರೆ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಹಾಗೂ ಹೊರಗಿನ ದೇಶಗಳಲ್ಲಿ ಕೂಡ ಸನ್ಮಾನವನ್ನು ಪಡೆದುಕೊಂಡು ಬಂದವರು. ನಾನು ಈಗಲೇ ಅವರ ಹತ್ರ ಮಾತನಾಡಿದ್ದೇನೆ. ಏನಂತ ಹೇಳಿದರೆ, ನಿಮ್ಮ ಬಿರುದುಗಳನ್ನು ಇವತ್ತು ನಾನು ಓದಲಿಕ್ಕೆ ಹೋದರೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸಮಯ ನಮಗೆ ಸಿಗಲಿಕ್ಕಿಲ್ಲ. ಆದ್ದರಿಂದ ಬಹಳ ಚೊಕ್ಕವಾಗಿ ನಿಮ್ಮ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ವಿವರಣೆ ನಾನು ಕೊಡ್ತಾ ಇದ್ದೇನೆ. ತಮ್ಮ ಒಪ್ಪಿಗೆ ಅಂತ ಕೇಳಿದಾಗ ನನಗೆ ಹೇಳದಿದ್ರೂ ಪರವಾಗಿಲ್ಲ, ನೀವು ಆದಷ್ಟು ಇದರಲ್ಲಿ ಬೇಗ ಮುಗಿಸಿ ಅಂತ ಅವರ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ. ನಮ್ಮತೀಯ ಸಮಾಜದ ಈಗ ಇಲ್ಲಿ ಬರುವಂಥದ್ದು ಅಂತ ಹೇಳಿದರೆ, ನಾವು ಉಳ್ಳಾಳ, ಕುದ್ರೋಳಿ, ಮಂಜೇಶ್ವರ ಅಂತ ಬರೋದಿಲ್ಲ. ನಮ್ಮತೀಯ ಸಮಾಜ ಫುಲ್ಲು ಅಂದರೆ ನಾವು ಮಲಯಾಳಿ ಬಿಲ್ಲವರ ಒಂದು ನಡುವೆ ಒಬ್ಬ ಚೈತನ್ಯ ಅರುಣ ಉಳ್ಳಾಳ ಅಂತ ಹೇಳಿದರೆ ಅವರೊಂದು ಚೈತನ್ಯ. ಯಾಕಂತ ಹೇಳಿದರೆ ಅಂಥ ಒಂದು ಸಾಧನೆಯನ್ನು ಇಲ್ಲಿಯವರೆಗೆ ನಮ್ಮ ಯುವಕರಲ್ಲಿ ಯಾರು ಇಷ್ಟರವರೆಗೆ ಮಾಡಿಲ್ಲ. ಮುಂದಕ್ಕೆ ಅವರ ಒಂದು ಪ್ರೋತ್ಸಾಹದಿಂದ, ಅವರ ಪ್ರೇರಣೆಯಿಂದ ಎಲ್ಲರೂ ಮಾಡುವಂತಾಗಲಿ ಎಂಬ ಒಂದು ಆಶಯದಿಂದ ಇವತ್ತು ಅವರನ್ನು ನಾವು ಇಲ್ಲಿ ಒಂದು ವೇದಿಕೆಯಲ್ಲಿ ಒಂದು ಸಣ್ಣ ಮಟ್ಟಿನ ಗೌರವವನ್ನು ನಮ್ಮ ಜನಚೈತನ್ಯದ ಸೌಹಾರ್ದ ಸಹಕಾರಿ ಸಂಘದ ಪರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ರವರು ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಿರ್ದೇಶಕರಾದಂಥ ಮನೋಹರ್ ಅವರು ಮತ್ತು ಗಣೇಶ್ ಅವರು ದಯವಿಟ್ಟು ಅವರನ್ನು ವೇದಿಕೆಗೆ ಕರೆತರಬೇಕು. ಭಗವತಿನ ಚರಣ ಪಾದ ಕಮಲಾರವಿಂದುಗಡ್ಡ ಬುರೊಂದು ಬಾರಿ ಪೊರ್ಲುದೊಂಜಿ ಕಾರ್ಯಕ್ರಮ. ಕೊರೋನಾ ಪನ್ಪುನ ಮಹಾಮಾರಿ ಕೇವಲ ನಂಗೆ ದಕ್ಷಿಣ ಕನ್ನಡ ಮಂಗಳೂರಿಗೆ ಮಾತ್ರ ಬಾಧಿತ ಆತ್ಮಹತ್ಯೆ. ಈ ದೇಶ ಜಗತ್ತರಿತ್ತಿನ ಇಡೀ 204 ರಾಷ್ಟ್ರಗಳ ಐತ ಪ್ರಭಾವ ಇಂಚಿನ ಅಂದು ತೋಜದನು. ಕೊರೋನಾದ ಪ್ರಭಾವ ಏತೇ ಇಪ್ಪಡು, ಆ ಪ್ರಭಾವ ನಂಕದಲ್ಲ ಲೆಕ್ಕನೇ ಹತ್ತು. ನಮ್ಮ ಈಕ ಪೋಡಿದು ಕುಳ್ಳುಂದ ನಮ್ಮ ಏಪಲ ಪೋಡಿದೇ ಕುಳ್ಳೋಡು ಧೈರ್ಯ ಕೊರ್ಪುನಂಚಿನ ಬೇಲೆ ಆವೋಡು ಪಂಡದು ತೀಯಾ ಸಮಾಜದ ಒಂಜಿ ಜವನಿಯರ್ನ ಟೀಮ್ ಒಟ್ಟಾದು ಒಂಜಾದು ಭಾರೀ ಶೋಕದ ಒಂಜಿ ಪುದಾರದಿತ್ತು. ಜನಕುಲಿಗೆ ಚೈತನ್ಯ ಕೊರ್ಪುನಂಚಿನ, ಜನಕುಲಿಗೆ ಸೌಹಾರ್ದತೆ ಕೊರ್ಪಿನಂಚಿನ ಅತ್ಯಂತ ಜಾಸ್ತಿ ಸಹಕಾರ ಕೊರಿಯರ ಕಾರಣಕರ್ತ ನಂಚಿನ ಸಂಸ್ಥೆನ ಒಂಜಿ ಪುದರ್ದಿದ್ದು ಜನ ಚೈತನ್ಯ ಸೌಹಾರ್ದ ಸಹಕಾರ ನಿಯಮಿತ ಇಂಥ ಉದ್ಘಾಟನೆ ಭಾರಿ ಶೋಕುಡು ಭಾರಿ ಪೊರ್ಲುಡು ಆ ಏಲೆ ಗಲಿಗೆಡೆ ಆಂಡು ಐತ ಇಂಥ ಗುರಿಕಾರ್ಮಿನ ವಹಿಸೋದ್ರೆ ನಮ್ಮ ಮಾತ ಹಿರಿಯರು ನಂಗೆ ಮಾರ್ಗದರ್ಶನ ಮನ್ಪುನಂಜಿನ ಕಾಂಗ್ರೆಸ್ ಒಂಜಿ ವರಿಷ್ಠ ನಾಯಕರ್ಲ ಎನ್ನ ಅತ್ಯಂತ ಪ್ರೀತಿದ ಒಂಜಿ ಹಿರಿಯರ್ಲ ಇನ್ನೊಂಜಿನ ಗೌರವಾನ್ವಿತ ಸದಸ್ಯ ಉಳ್ಳಾಲ್ರಿಗೆಲ್ಲ ನಮಸ್ಕಾರ ಅಂತಂದು ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರು ಅಪ್ಪ ಭಗವತಿ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರು ಸಮಾಜ ಸೇವಕರು ಎನ್ನ ಹಿರಿಯರು ಹೈನಂಜಿನ ಗೌರವಾನ್ವಿತ ಚಂದ್ರಾಸು ಉಳ್ಳಾಲ್ರಿಗೆಲ್ಲ ನಮಸ್ಕಾರ ಅಂತಂದು ವೇದಿಕೆಗೆ ಪ್ರವೀಣನ್ನೆಲ್ಲರು
ನೆಕ್ ಕಾರಣಕರ್ತರಂಚಿನ ಅಧ್ಯಕ್ಷರು ಎಂಕ್ಲನ ಊರದ ಬಾರಿ ಮಲ್ಲ ಒಂಜಿ ಉದ್ಯಮಿ ಗೌರವಾನ್ವಿತ ರವೀಂದ್ರನ್ನೇ ಉಳ್ಳೇರು. ಐದು ಬೊಕ್ಕ ನಮ್ಮ ಸುರೇಶನ್ನೇ ಪೋಯರು, ಗುರುಪ್ರಸಾದನ್ನೇ ಉಳ್ಳೇರು. ಇತ್ತೆ ಸನ್ಮಾನ ಮಂತ್ರನಂಚಿನ ಎಂಕ್ಲೆಗ ಎನ್ನ ಅತ್ಯಂತ ಪ್ರೀತಿದಾರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯನಂಚಿನ ಒಂಜಿ ಉದಯೋನ್ಮುಖ ತಾರೆಂದು ಪಣಲಿ ಅತ್ಯಂತ ಸಣ್ಣ ಪ್ರಯಾಡು ಮಲ್ಲಕ್ಲೆ ಮಾತ ಆ ಪ್ರತಿಭೆ ಆ ಜ್ಞಾನ ಭಂಡಾರ ಅವು ಮಾತ ಇಪ್ಪುಣಿ ಯಾನ ಯಪಾಲ ಪಣ್ಪುಣಿ ಅರುಣಣ್ಣನ ತರೆಟಿತ್ತನಂಚಿನ ಜ್ಞಾನ ಭಂಡಾರಡು ಎಂಚಿನಾನ್ಲ ಪೆಜ್ಜೆರೆ ತಿಕ್ಕನಾನ ಅವು ಎನ್ನ ಪುಣ್ಯ ಅಂದು ಪನ್ಪುಣಂಚಿ ಪಾತೆರೆತ್ತನು ಅಂಚಿನ ಪ್ರತಿಭೆ ಆ ಜ್ಞಾನ ಭಂಡಾರ ನಂಗೆ ತಿಕ್ಕದನಿ ಪಂಡದಂಡ ತೀಯ ಸಮಾಜ ಪಂಡರ್ ಎಂಗೆ ತೀಯ ಸಮಾಜ ಕರೆಕ್ಟ್ ತೀಯ ಸಮಾಜದ ಪುಟ್ಟದನ ಭಾಗ್ಯ ಅರೆಗೆ ಆಂಡ ಅವು ನಮ್ಮ ಈ ಊರದ ಈ ರಾಜ್ಯದ ಈ ರಾಷ್ಟ್ರದ ಅವು ಒಂಜಿ ಕ್ರಮೇಣ 100% ಅವು ಒಂಜಿ ಬೊಲ್ಲಿದ ಲೆಕ್ಕ ಮೂಡುದು ಬರಿಯರೆ ಪೂರಲ ಅವಕಾಶ ಉಂಡು. 4 ಪುಡಿಡ್ಲ ಗಾಳಿ ಬೀಜ ಒಂದಿತ್ತದು ಸಮುದ್ರದ ಅಲೆ ಇಂಚ ಬರ್ಪುಣ ಅಂಚಿನನೆ ಅರೆಡ ಪ್ರತಿಭೆ ಉಂಡು ಪನ್ನೊಂದು ಆ ಪ್ರತಿಭೆ ಅನಾವರಣ ಆರೆ ನಮ್ಮಂಚಿನಕ್ಲು ಮಾತೆರ್ಲಾರೆಗೆ ಸಹಕಾರ ಮನ್ಪುಡು ಅಂಚಿನಾರ ಇನಿ ಮೂಲು ಕಾರ್ಯನಿರ್ವಹಣೆ ಮನ್ಪುನಿ ಪನ್ನಲ್ಲ ಅವು ನಮ್ಮ ಭಾಗ್ಯ ನಮ್ಮ ಖುಷಿ ಪನೋಲಿ ಐತೆ. ಒಟ್ಟಿಗೆ ಬೊಕ್ಕೊಂಜಿ ಕಾಂಗ್ರೆಸ್ದ ಲೀಡರ್ ಉಳ್ಳೇರು ಆರೆ ಎನ್ನ ಭಾರಿ ಪ್ರೀತಿದ ನಮ್ಮ ದೀಪಕನ್ನೇ 5 ಬೊಕ್ಕೊಂಜಿ ಎಂಗ್ಲನ ಲೀಡರ್ ಆರು ಭಾರಿ ಪ್ರೀತಿದಾರು ಬಂಟ್ವಾಳದಾರ ಆರು ಉಳ್ಳೇರು. ಅಂಜನೆ ಈ ನೆತ್ತ ಉಪಾಧ್ಯಕ್ಷರನ್ನ ರಾಜವನ್ನೇ ಉಳ್ಳೇರು ಮಾತ ಡೈರೆಕ್ಟರ್ ನಕ್ಲು ಉಳ್ಳೇರು. ವಿಶೇಷವಾದ ದಿನೇಶನ್ನೆಲ್ಲ ಎಲ್ಲ ಗವರ್ಮೆಂಟ್ ಕಾಲೇಜಲ್ಲಿ ಒಟ್ಟಿಗೆ ಇತ್ತು ನಕ್ಲು 5 ಭಾರಿ ಎಂಗ್ಳು ಮಿತ್ರರು ಭಾರಿ ವರ್ಷೋರಿಂಚ ಆರು ಅಂಚನೆ ಉಳ್ಳೇರು ಯಾನು ಮಾತ್ರ ಒಂಜಿ ಅಜ್ಜರೆಲ್ಲ ಕಾತೆ ಅಂಜನೆ ವೇದಿಕೆದ ಎದುರಿಪ್ಪುನಂಜನ ಮಾತ ಎನ್ನ ಪ್ರೀತಿದ ಸಹೋದರ ಸಹೋದರನಗಳು ವೇದಿಕೆ ಅನ್ಯ ಜವಾಬ್ದಾರಿ ಮಾತ ಎನ್ನ ಸಹೋದರ ಸಹೋದರಿ ಬಂಧುನಗಳು ಬೊಕ್ಕೊಂಜಿ ಅಕ್ಕ ಉಳ್ಳೇರು ಏರೆಂಗ್ಲನ ಕೌನ್ಸಿಲರ್ ಸಪ್ನಕ್ಕ ಅಂಚನೆ ಬೊಕ್ಕ ನಗರಸಭೆತ್ತ ಗೌರವಾನ್ವಿತ ಅಧ್ಯಕ್ಷರು ಒನ್ ಆಫ್ ದಿ ಆಕ್ಟಿವ್ ಪಾದರಸದ ಲೆಕ್ಕ ನಿತ್ಯ ನಿರಂತರವಾದ ಮಾತರೆ ಒಟ್ಟಿಗೆ ಅತ್ಯಂತ ಪ್ರೀತಿ ಇಪ್ಪುನಂಚನ ಅಭಿವೃದ್ಧಿ ಮಂತೊಂದಿತ್ತದು ಮಾತಿನ ಒಟ್ಟಾದ ಇಪ್ಪುನಂಚನ ಎಂಗ್ಲ ಚಿತ್ರಕಲಾ ಕೊಲ್ಲೇರು ಬೊಕ್ಕೊಂಜಿ ಅಕ್ಕೊಲ್ಲೇರು ಅಂಚ ಮಾತೆರೆಗಳ ವಿಶೇಷವಾದ ನಮಸ್ಕಾರ ಮಂತು ಎಂದಲ್ ದಿಂಜ ಪಾತೆರೆ ಪೋಪಿಚ್ಚಿ ಯಾನ್ ಪಂಡೆ ಕೊರೋನಾ ಪನ್ಪುನ ಮಹಾಮಾರಿದ ನಡು ಧೈರ್ಯ ಮಂತಾರೆ ಆಂಡ ಜನ ಚೈತನ್ಯ ಏತಾ ಜನ ಇಡೀ ಬೈದಿನಕ್ಲೆ ಇನಿ ಹೆಚ್ಚಿನ ಅಂಶ ಇಡೀ ಬೈದಿನಕ್ಲೆ ಅಕ್ಲೆ ಒಂಜಿ 50,000ನ 1 ಲಕ್ಷನ 2 ಲಕ್ಷನ 10,000 ಐನ ನೆಕ್ ಈ ಸಹಕಾರಿ ಸಂಘ ಡೆಪಾಸಿಟ್ ಇದ್ದು ಎನ್ನಲ ದಾದಾನ್ಲ ಸೇವೆ ಉಂಡು ಪನ್ಪುನ ಲೆಕ್ಕಾಚಾರ 195% ಜನ ಎದುರುಕೊಳ್ಳುದಿನಕ್ಲೆ ಅದಿಪ್ಪೇರಿಂದ ಎನ್ನ ಭಾವನೆ. ಉದಾಹರಣೆ ಯಾನ್ಲ ಇನಿ ಹತ್ತಿನಲ್ಲ ಸೋಮವಾರ ಬರ್ತದೆ ಒಂಜಿ ಅಕೌಂಟ್ ಓಪನ್ ಮಂತದ್ದು ಎನ್ನ ಸಂಸ್ಥೆದಲ್ಲ ಎನ್ನಲ ಇಂಡಸ್ಟ್ರೀಸ್ ಒಂಜಿ ಎಂಜಿನಾನ್ಲನ್ನು ಮನ್ಪೋಡು ಪನ್ಪುನ ಭಾವನೆಯನ್ನು ಕುಲ್ನಾಗ ಎನ್ನ ಮನಸ್ಸಲ್ಲಿ ಬರ್ತದೆ ಮನ್ಪ ಸೋಮವಾರ ಬರ್ತದೆ ಅಂಜನೆ 100 ಜನಕ್ಕೂ ಅಂಚಿನ ಭಾವನೆ ಬರಡು 1000 ಕಟ್ಲೆ ಅಕೌಂಟ್ ಓಪನ್ ಆವಡು ಕೋಟಿ ಕಟ್ಲೆ ಡೆಪಾಸಿಟ್ ಬರಡು ಆ ಡೆಪಾಸಿಟ್ ಬತ್ತನೇನು ದೊಡ್ಡ ನಿರುದ್ಯೋಗಿ ತರುಣಿಯರಿಪ್ಪೇರು ನಿರುದ್ಯೋಗಿ ಯುವತಿಯರಿಪ್ಪೇರು ಬೇರೆ ಮನ್ಪುನಗಳಿಪ್ಪೇರು ಅಕ್ಲೆ ನಾಡ್ದು ಪತ್ತದು ನಿಜವಾದ ಅಕ್ಲೆನ ಕಾರ್ಡ್ ಉಂಟಿಲೆಕ್ಕ ಅಕ್ಲೆನ ಕಾರ್ಡ್ ಸ್ವಂತ ಬಿಸ್ನೆಸ್ ಮನ್ಪೇರೆ ಸಹಕಾರ ಮನ್ಪುನ ಕೆಲವೊಂಜಿ ಬ್ಯಾಂಕ್ ಆದಿಪ್ಪು ಕೆಲವೊಂಜಿ ಸಹಕಾರಿ ಬ್ಯಾಂಕ್ ಆದಿಪ್ಪು ಲೋನ್ ಕೊರನಾಗ ಒಂಚೂರು ಅಂಚೆ ಕಾನೂನು ದಾದಾಪ ನನ್ನ ಡಾಕ್ಯುಮೆಂಟ್ ಇಜ್ಜಂದ ಕೊರನ ಓಳು ನಾಡುನಿ ಎಲ್ಲ ಮುರ್ಕ ನನ್ನ ಮಾತೆರೆಗಳ ಮರ್ಯಾದ ಪ್ರಶ್ನೆ ಈ ಡೈರೆಕ್ಟರ್ಗಳ ಮರ್ಯಾದೆ ಪ್ರಶ್ನೆ ಅಧ್ಯಕ್ಷನ ಮರ್ಯಾದೆ ಪ್ರಶ್ನೆ ಉಪಾಧ್ಯಕ್ಷರ ಏರಾ ಇಂಪ್ಲೂಯೆನ್ಸ್ ಮಾಡ್ತದೆ ಲೋನ್ ಕೊರಲೆ ಆಡ ಆ ಕೆಪಾಸಿಟಿ ಉಂಡ 5 ಲಕ್ಷ 10 ಲಕ್ಷ ಲೋನ್ ತೆತ್ತದೆ ಆ ಲೋನ್ ವ್ಯಾಪಾರ ಮಾಡ್ತದೆ 5 ಲಾಭ ತೆತ್ತದೆ ಈ ಬ್ಯಾಂಕ್ ಈ ಸೇವಾ ಸಹಕಾರಿ ಬ್ಯಾಂಕ್ ಕೊಡ್ತದೆ ಲೋನು ಐನಿಂಗ್ ಕಟ್ಟೆರ ಮನಸ್ಸು ಕೊರಿಯರ್ನಲ್ಲ ಕಟ್ಟುನಂಜನ ಮಲ್ಲ ಮನಸ್ಸು ಬರಡು ಮನಸ್ಸಿಜ್ಜನ್ನ ಕಟ್ಟೆರ ಬುಚ್ಚಿ ಅಂಚೆ ಇನ್ನು ಬೆಳವಣಿಗೆ ಅವನ ಉದಾಹರಣೆ ಕೋಟೆಕಾರ ಸೇವಾ ಸಹಕಾರಿ ಬ್ಯಾಂಕ್ ಮುಡಿಪುದ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ ಕೈರಂಗಲದ ಸೇವಾ ಸಹಕಾರಿ ಬ್ಯಾಂಕ್ ತೀಯ ಸಮಾಜದ ಬ್ಯಾಂಕ್ ಇನ್ನು ಬ್ಯಾಂಕ್ ಆತನ ಭಾರಿ ಮಲ್ಲ ಪಂಡ ಐಟು ಕೋಟ್ಯಾಂತರ ರೂಪಾಯಿದ ಡೆಪಾಸಿಟ್ ಇಪ್ಪು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇಪ್ಪು ಯಾನು ಇನಿ ದೇವರೆಡ ಪ್ರಾರ್ಥನೆ ಮನ್ಪುನಿ ಯಾನು ನಮ್ಮಿನಂಚಿನ ದೆಯ್ಯೋ ದೇವರೆಡ ಪ್ರಾರ್ಥನೆ ಮನ್ಪುನಿ ಗುರು ಹಿರಿಯರೆಡ ಪ್ರಾರ್ಥನೆ ಮನ್ಪುನಿ ಆ ಜನಚೈತನ್ಯ ಸೌಹಾರ್ದ ಸಹಕಾರಿ ಆ ಸಂಸ್ಥೆ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆವಡು 1000 ಲಕ್ಷಾಂತರ ಜನಕ್ಕುಲೆಗೆ ನೆಕ್ಕ ಪ್ರಯೋಜನ ಆವಡು 1000 ಗಟ್ಟಲೆ ಜನಕ್ಕುಲೆ ಬಾಯ್ಡು ಅವು ಎಡ್ಡ ಸಹಕಾರಿ ಸಂಘ ಪನ್ಪುನ ಭಾವನೆ ಬರಡು ನೆಕ್ಕ ಮಾತ ದೇವರನ ಆಶೀರ್ವಾದ ಇಪ್ಪಡು ನಮ್ಮರ್ದು ಮಾತ ಎಂಚಿನ ರಾಜಕೀಯ ಆದಿಪ್ಪು ಸಮಾಜದ ಎಂಚಿನ ಸಹಕಾರ ಮಂತರ ಅವು ನೂದೆಕ್ಕು ನೂದು ಯಾನ್ಲ ನಿಕ್ಲೊಟ್ಟಿಗೆ ಉಳ್ಳೆ ಯಾನ್ಲ
ಬೇತ ಹತ್ತಂದ ನಿಕ್ಲೆ ಎನ್ನಿಲೆ ನಿಕ್ಲೆ ಒಟ್ಟಿಗೆ ಉಳ್ಳೆ ಪಂಡದೆ ಪಾತೇರ ಅವಕಾಶ ಮಂತ್ ಕೊಡ್ತಾನೆ ನಿಕ್ಲೆ ಪೂರೇ ಇರಗಲ ಎನ್ನ ಉಡಲ್ ದಿಂಜಿನ ಸುಲಮೇಲೆ ಸಂದರ್ಭ ಪರವಾಗಿ ಈಗಾಗಲೇ ನಾವು ಧಾರ್ಮಿಕ ರಂಗದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ಹಾಗೂ ನಮ್ಮ ನಿರೂಪಕ ರಂಗದಲ್ಲಿ ಅತ್ಯಂತ ಉನ್ನತ ಶಿಖರದಲ್ಲಿ ಇದ್ದಂಥ ಒಂದು ವ್ಯಕ್ತಿಯನ್ನು ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ರವರನ್ನು ಈಗಾಗಲೇ ಸನ್ಮಾನಿಸಿದ್ದೇವೆ. ಮುಂದೆ ನಾವೊಬ್ಬ ಕ್ರೀಡಾಪಟುವನ್ನು ಇಲ್ಲಿ ಸೂಚನೆ ಮಾಡಿದ್ದೇವೆ. ಕ್ರೀಡಾಪಟು ಬೇರೆ ಯಾರೂ ಅಲ್ಲ, ನಮ್ಮ ನಿರ್ದೇಶಕರಲ್ಲೊಬ್ಬರಾದಂಥ ಶ್ರೀಯುತ ಗಣೇಶ್ ಕೊಲ್ಯರವರ ಸುಪುತ್ರಿ ಕುಮಾರಿ ಭುವಿಯವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇವರು ಶ್ರೀಯುತ ಗಣೇಶ್ ಕೊಲ್ಯ ಮತ್ತು ಶ್ರೀಮತಿ ಬಬಿತಾ ಜೆ ಕೊಲ್ಯ ಇವರ ಸುಪುತ್ರಿ ಕುಮಾರಿ ಭುವಿಯವರು. ಇವರು ತುಂಬ ಅಂದರೆ ಕರಾಟೆಯಲ್ಲಿ ಬೇರೆ ಯಾವುದಲ್ಲ, ಯಾಕಂದರೆ ಕರಾಟೆ ಪಟು ಅಂತ ಹೇಳಿದ ಕೂಡಲೇ ನಮ್ಮ ತಲೆಗೆ ಬರೋದು ಯುವಕರು. ಆದರೆ ಒಂದು ಯುವತಿ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದೆ ಅಂತ ಹೇಳಿದರೆ ಕರಾಟೆ ಪಟು ಅಂತ ಹೇಳಿದರೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟ ಹಾಗೂ ವಿದೇಶದ ಅಂತರ್ದೇಶೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಬಂದಂಥ ಕುಮಾರಿ ಭುವಿಯವರು. ಇವರನ್ನು ದಯವಿಟ್ಟು ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರು ಶ್ರೀಮತಿ ಈಗಾಗಲೇ ಹಲವಾರು ಅತಿಥಿಗಳು ಬಹಳ ಒಳ್ಳೆಯ ಸಲಹೆಯನ್ನು ಕೊಟ್ಟರು, ಒಳ್ಳೆಯ ಹಿತಗಳನ್ನು ಕೊಟ್ಟರು. ನಮ್ಮ ಅರುಣು ಹೇಳಿದರು, ಜನಚೈತನ್ಯ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀರಾ ಅಂತ. ಜನಗಳಿಗೆ ಚೈತನ್ಯ ತುಂಬುವಂಥ ಸಂಸ್ಥೆ, 100ಕ್ಕೆ 100 ಸತ್ಯ. ಆದರೆ ಆ ಸಂಸ್ಥೆಗೆ ಚೈತನ್ಯ ಯಾರು ತುಂಬುವುದು? ಅದನ್ನ ಆಲೋಚನೆ ಯಾರು ಮಾಡಲಿಲ್ಲ ಕಾಣಬೇಕು. ಅದನ್ನು ತುಂಬಬೇಕಾದ್ರೆ ಎದುರಿನಲ್ಲಿ ಕೂತ್ಕೊಂಡವರು ಮಾತ್ರ ಸಾಧ್ಯ ಮತ್ತು ವೇದಿಕೆಯಲ್ಲಿದ್ದವರು ಮಾತ್ರ ಸಾಧ್ಯ. ಒಂದು ಸಂಸ್ಥೆ ಜನಗಳಿಗೆ ಚೈತನ್ಯ ತುಂಬಬೇಕಾದ್ರೆ ಆ ಸಂಸ್ಥೆ ಎಷ್ಟು ಚೈತನ್ಯ ಇರಬೇಕು ಅದನ್ನು ನಾವು ಮೊದಲು ಆಲೋಚನೆ ಮಾಡಬೇಕು. ನಮ್ಮ ಮಿತ್ರರಾದಂಥ ಸುರೇಶ್ನವರು ಮಾತಾಡುವಾಗ ಹೇಳಿದರು, ಸೌಹಾರ್ದ ಅಂತ ಹೆಸರು ಇದೆ. ಆ ಸೌಹಾರ್ದ ಎಲ್ಲಿ ಬರಬೇಕಂದ್ರೆ ನಿಮ್ಮ 12 ಜನ ನಿರ್ದೇಶಕರಿದ್ದಾರೆ, ಅವರಲ್ಲಿ ಸೌಹಾರ್ದ ಬರಬೇಕು. ಹೇಗೆ ಸೌಹಾರ್ದ ಬರಬೇಕಂದ್ರೆ ನಿಮ್ಮ ಆ ದೀಪವನ್ನು ನೋಡಿ. ಆ ಸಭೆಗೆ ಉದ್ಘಾಟನೆಗೆ ದೀಪವನ್ನು ಹಚ್ಚಿದ್ದಾರೆ. ಆ ದೀಪ ಯಾವುದರಲ್ಲಿ ಮಾಡಿದ್ದ ಅಂತ ಹೇಳಿದರೆ ಅದೊಂದು ಲೋಹದಲ್ಲಿ ಮಾಡಿದಂಥ, ಅದರ ಗುಣಗಳೇ ಬೇರೆ. ಅದರಲ್ಲಿ ಹಾಕಿದಂಥ ಎಣ್ಣೆ ಅದು ಯಾವುದರಿಂದ ಆದಂಥ, ಅದು ಯಾವುದೋ ಒಂದು ಮರದ ಕಲ್ಪವೃಕ್ಷದ ಒಂದು ಕಾಯಿಯಿಂದ ತೆಗೆದಂತಹ ಎಣ್ಣೆ. ಇನ್ನೊಂದು ಉರಿಯುವಂತಹ ಬತ್ತಿ, ಅದು ಯಾವುದಂತ ಹೇಳಿದರೆ ಇಲ್ಲೋ ಮರದಿಂದ ಆದಂತಹ ಒಂದು ಹತ್ತಿಯಲ್ಲಿ ಆದಂತಹ ಬತ್ತಿ. ನಾನು ಯಾಕೆ ಹೇಳ್ತೇನೆ ಅಂದರೆ ಅದರ 3 ಇದರದ್ದು ಗುಣಗಳು ಬೇರೆ ಬೇರೆ. ಆದರೆ ಅದರ ಒಂದು ಗುಣ ಏನಂದರೆ ಅದು ಉರಿಸಿ ಅದು ಎಲ್ಲರನ್ನು ಬೆಳಗಿಸುವಂತಹ ಗುಣ ಅದರಲ್ಲಿ 3 ಆ ವಸ್ತುಗಳಲ್ಲಿ ಇದೆ. ಹಾಗೆ 12 ಜನ ನಿರ್ದೇಶಕರು ಎಲ್ಲರೂ ಬೇರೆ ಬೇರೆ ಅವರವರ ವೃತ್ತಿಯಿಂದ ಬಂದವರು. ಅವರಿಗೆ ಉದ್ದೇಶ ಏನಂದರೆ ಒಂದೇ, ನಾವು ಹುಟ್ಟು ಹಾಕಿದಂತಹ ಈ ಒಂದು ಸಂಸ್ಥೆಯನ್ನು ಜನಗಳಿಗೆ ಹೇಗೆ ಅದರ ಉಪಯೋಗವನ್ನು ಕೊಡಬೇಕು, ಜನಗಳು
ಉಪಯೋಗವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಆಲೋಚನೆ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗಲಿಕ್ಕೆ, ಸಹಕಾರವಾಗಲಿಕ್ಕೆ ಸಾಧ್ಯ. ತೀಯ ಸಮಾಜದಲ್ಲಿ ನಾನು ಹೇಳೋದಿದ್ರೆ, ಈಗ ಇದು 3ನೇ ಸೌಹಾರ್ದ ಸಹಕಾರಿಗಳು. ಮೊದಲು ಭಗವತಿ ಸೌಹಾರ್ದ ಬ್ಯಾಂಕ್, ಸೌಹಾರ್ದ ಸೇವಾ ಸಹಕಾರ ಸಂಘ ಅಂತ ಇತ್ತು. ಅದರ ಏನು ಲಾಭದಾಯಕ, ಅದರಲ್ಲಿ ಬರುವಂಥ ಮೊತ್ತ ದ್ವಿಗುಣಗೊಂಡು ಅದೀಗ ಬ್ಯಾಂಕ್ ಆಗಿ ಮರ್ಜಿಯಾಗಿದೆ. ಇನ್ನೊಂದು ತೀಯ ಸೇವಾ ಸಹಕಾರ ಬ್ಯಾಂಕ್. ಇದು 3ನೇದ್ದು ನಮ್ಮ ಜನ ಚೈತನ್ಯ. ನಮ್ಮ ಭಗವತಿ ಬ್ಯಾಂಕ್ನಲ್ಲಿ 7 ಶಾಖೆಗಳಿವೆ. ತೀಯ ಸಹಕಾರ್ಯದಲ್ಲಿ 2 ಆಯಿತು. ಇನ್ನು ನಮ್ಮ ಜನ ಚೈತನ್ಯ. ಮುಂದಿನ ದಿವಸಗಳಲ್ಲಿ ನೀವು ಅದನ್ನು ಹೇಗೆ ಉಪಯೋಗಿಸಿಕೊಳ್ತೀರಾ, ನೀವು ಜನಗಳಿಗೆ ಹೇಗೆ ಸಹಕಾರವನ್ನು ಕೊಡ್ತೀರಾ, ಅದರ ಮೇಲೆ ನಿಮ್ಮ ಈ ಸಂಸ್ಥೆ ನಿಂತಿದೆ. ನಾನು ಜಾಸ್ತಿ ಮಾತಾಡುವುದಿಲ್ಲ, ಯಾಕೆಂದರೆ ಒಂದಂತೂ 100ಕ್ಕೆ 100 ಸತ್ಯ. ತೀಯ ಸಮಾಜದಲ್ಲಿ ಇಚ್ಛಾಶಕ್ತಿ ಇದೆ. ತೀಯ ಸಮಾಜ ಎಲ್ಲ ಸಮಾಜದವರ ಒಟ್ಟಿಗೆ ಎದೆತಟ್ಟಿ ನಿಲ್ಲುವಂತಹ ಧೈರ್ಯ ಇದೆ. ಅದನ್ನು ಮಾಡಲಿಕ್ಕೆ ತೀಯ ಸಮಾಜದ ಜನರಿಗೆ 100ಕ್ಕೆ 100 ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ ಮಾತ್ರ ಮುಂದಿನ ದಿವಸ ಎಲ್ಲ ಸಮಾಜದ ಒಟ್ಟಿಗೆ ತೀಯ ಸಮಾಜವು ನಿಲ್ಬಹುದು ಎನ್ನುವಂತಹ ಆಶಯದೊಂದಿಗೆ ತಾಯಿ ಉಳ್ಳಾಳದ ಭಗವತಿ ನಿಮಗೆಲ್ಲರಿಗೂ ಆಶೀರ್ವಾದವನ್ನು ಕೊಡಲಿ. ಈ ಸಂಸ್ಥೆ ಮುಂದಿನ ದಿವಸಗಳಲ್ಲಿ ಹಲವಾರು ಶಾಖೆಗಳನ್ನು ಬೆಳೆಸಿ 100 ಜನಗಳಿಗೆ ಉದ್ಯೋಗವನ್ನು ಕೊಡುವಂತಾಗಲಿ. 100 ಜನಗಳು ಈ ಒಂದು ಸಹಕಾರಿ ಸಂಘದಿಂದ ಸೇವೆಯನ್ನು ಪಡೆದು ಅವರವರ ಉದ್ಯೋಗಗಳು ಬೆಳಗಲಿ ಅಂತ ಮಾತನ್ನು ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭಗವತಿ. ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಸ್ಥೆಯ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ತೀಯ ಸಮಾಜದ ಮುಖಂಡರು, ಭಗವತಿ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಟ್ರಸ್ಟಿನ ಕಾರ್ಯದರ್ಶಿಯವರು, ಸಮಾಜದ ಗಣ್ಯರಾದಂಥ ಸನ್ಮಾನ್ಯ ಚಂದ್ರ ಸುಳ್ಳಲ್ರವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಸೌಹಾರ್ದ ಸಹಕಾರಿ ಸಂಸ್ಥೆಯ ಅಧಿಕಾರಿಯವರಾದಂಥ ಸನ್ಮಾನ್ಯ ಗುರುಪ್ರಸಾದ್ ಬಂಗೇರ್ರವರೇ, ಉಳ್ಳಾಳದ ಪ್ರಥಮ ಪ್ರಜೆ ಶ್ರೀಮತಿ ಚಿತ್ರಕಲಾರವರೇ, ಅದೇ ರೀತಿ ಈ ಭಾಗದ ಕೌನ್ಸಿಲರಾದಂಥ ಶ್ರೀಮತಿ ಗೀತಾಬಾಯಿಯವರೇ, ಈ ಸಂಸ್ಥೆಯ ಅಧ್ಯಕ್ಷರು ಸಮಾಜದ ಹಿರಿಯವರಾದಂಥ ರವೀಂದ್ರರವರೇ, ಉಪಾಧ್ಯಕ್ಷರೇ ಮತ್ತು ಆಡಳಿತ ಮಂಡಳಿಯ ಎಲ್ಲ ಟ್ರಸ್ಟಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಸಮಾಜದ ಗಣ್ಯರೇ ಮತ್ತು ಬಂಧು ಭಗಿನಿಯರೇ, ಈ ಸಹಕಾರಿ ಸಂಸ್ಥೆ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಎಲ್ರಿಗೂ ಒಂದು ಹಣಕಾಸಿನ ಸಮಸ್ಯೆ ಬಂದಾಗ ಅವರ ಸಮಸ್ಯೆಗಳನ್ನು ನೀಗಿಸಿ ಅದರ ಮುಖಾಂತರ ಸಹಾಯ ಮಾಡಲಿಕ್ಕೆ ಇರುವಂಥ ಒಂದು ಸಂಸ್ಥೆ. ಸಹಕಾರಿ ಸಂಸ್ಥೆಯು 1889ರಲ್ಲಿ ಈ ದೇಶದಲ್ಲಿ ಮೊದಲಿಗೆ ವಿಠ್ಠಲ್ ಲಕ್ಷ್ಮಣ್ ಕವಟೇಕರ್ ಎಂಬವರ ಮಾರ್ಗದರ್ಶನದಲ್ಲಿ ಬರೋಡಾದಲ್ಲಿ ಪ್ರಾರಂಭಗೊಂಡಿತ್ತು. ತದನಂತರ 1904ರಲ್ಲಿ ಭಾರತೀಯ ಸಹಕಾರಿ ಕಾನೂನು ಜಾರಣೆ ಆಯಿತು. 1904ರಲ್ಲಿ ಕರ್ನಾಟಕದ ಗದಗ ಜಿಲ್ಲೆಯ ಹಡಗಲಿಯಲ್ಲಿ ಸಹಕಾರಿ ಸಂಸ್ಥೆ ಮೊದಲ ಬಾರಿಗೆ ಪ್ರಾರಂಭಗೊಂಡಿತು, ಅಲ್ಲಿಯ ನಾಯಕರುಗಳ ನೇತೃತ್ವದಲ್ಲಿ. ಈ ಸಂಸ್ಥೆಯ ಉದ್ದೇಶ ಪ್ರತಿ ಹಳ್ಳಿ ಪ್ರದೇಶದಲ್ಲಿ ಕೂಡ ಜನರಿಗೆ ಹಣಕಾಸಿನ ಸವಲತ್ತು ಒದಗಬೇಕು, ಜೊತೆಗೆ ಅವರಿಗೆ ಬೇಕಾದಂಥ ಮಾರಾಟ ಮಳಿಗೆಯ ಮುಖಾಂತರ ಅವರ ಉತ್ಪನ್ನಗಳಿಗೆ ಮಾರಾಟ ಮಾಡುವಂಥ ವ್ಯವಸ್ಥೆ ಆಗಬೇಕು ಮತ್ತು ಅವರ ಪ್ರತಿಯೊಂದು ಸಮಸ್ಯೆಗಳನ್ನು ನೀಗಿಸುವಲ್ಲಿ ಸಹಕಾರಿ ಆಗಬೇಕು ಮತ್ತು ದೃಷ್ಟಿಯಲ್ಲಿ ಸಹಕಾರಿ ಸಂಸ್ಥೆ ಹುಟ್ಟುಹಾಗಿದೆ. ಆ ಕಾನೂನಿನಡಿಯಲ್ಲಿ ಭಾರತೀಯ ತೀಯ ಸಮಾಜದ ಅನೇಕ ನಾಯಕರುಗಳು ಹಿಂದಿನ ಕಾಲದಲ್ಲಿ 1977ರಲ್ಲಿ ಈ ಭಾಗದ ಸಮಾಜದ ಹಿರಿಯರಾದಂಥ ಸನ್ಮಾನ್ಯ ದಿವಂಗತ ಜೆ ಜಗನ್ನಾಥ್ರವರು
ಭಗವತಿ ಶ್ರೇಯೋಭಿವೃದ್ಧಿ ಸೇವಾ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದರು. ಅಂದಿನ ಕಾಲದಲ್ಲಿ ಇವತ್ತು ನಿಮ್ಮ ಈ ಸೌಹಾರ್ದ ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕ ಅಧ್ಯಕ್ಷರಾದಂಥ ಸನ್ಮಾನ್ಯ ರವೀಂದ್ರರವರ ತಂದೆಯವರು ಚಂದಪ್ಪರವರು ಈ ಸಮಾಜಕ್ಕೆ ಕೊಟ್ಟಂಥ ಗೌರವ ಅವತ್ತು ಭಗವತಿ ಶ್ರೇಯೋಭಿವೃದ್ಧಿ ಸೇವಕ ಸಹಕಾರಿ ಸಂಘ ಸ್ಥಾಪನೆ ಆಯಿತು. ಜೆ ಜಗನ್ನಾಥರ ಜೊತೆ ಚಂದಪ್ಪರವರು ಕೈ ಜೋಡಿಸಿ ಅವರು ಸ್ಥಾಪನೆ ಮಾಡಿದಂಥ ಸಹಕಾರಿ ಸಂಘ. ತದನಂತರ 77ರಲ್ಲಿ ಆ ಸಹಕಾರಿ ಸಂಘ ಸ್ಥಾಪನೆ ಆದ ನಂತರ 84ರಲ್ಲಿ ನಾನು ಆ ಸಹಕಾರಿ ಸಂಘದ ನಿರ್ದೇಶಕನಾಗಿ ನೇಮಕಗೊಂಡೆ. 84ರಲ್ಲಿ ಆ ನಿರ್ದೇಶಕನಾಗಿ ನೇಮಕಗೊಂಡ ಬಳಿಕ ಕೇವಲ 2 ವರ್ಷದಲ್ಲಿ ಸದ್ರಿ ನಮ್ಮ ಹಿರಿಯವರು ಹಾಕಿಕೊಟ್ಟಂಥ ಸಹಕಾರಿ ಸಂಘವನ್ನು ಪಟ್ಟಣ ಸಹಕಾರಿ ಬ್ಯಾಂಕ್ ಆಗಿ ಮಾಡುವಲ್ಲಿ ಪರಿವರ್ತನೆ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿದ್ದೇನೆ. ಇವತ್ತದು ಭಗವತಿ ಸಹಕಾರ ಬ್ಯಾಂಕ್ ಈ ರಾಷ್ಟ್ರದ ಪಟ್ಟಣ ಸಹಕಾರ ಬ್ಯಾಂಕ್ಗಳಲ್ಲಿ ಒಂದು ಅಗ್ರಗಣ್ಯ ಬ್ಯಾಂಕ್ ಆಗಿ ಉಳಿದಿದೆ ನಿಮ್ಮೆಲ್ಲರ ಸಹಕಾರದಿಂದ. ಇದು ತಿಯಾ ಸಮಾಜದ ಕೊಡುಗೆ. ಅದೇ ರೀತಿ ಇತ್ತೀಚಿನ ಒಂದು 20-25 ವರ್ಷಗಳ ಹಿಂದೆ ತಿಯಾ ಸಮಾಜದವರಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ನಾವು ಯಾವುದೇ ಸಮಸ್ಯೆ ಆಗಬಾರ್ದು, ನಮ್ಮ ಹುಡುಗರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕೆಂಬ ದೃಷ್ಟಿಯನ್ನಿಟ್ಟುಕೊಂಡು ಸನ್ಮಾನ್ಯ ಚಂದ್ರ ಸುಳ್ಳಾಲ್ರು, ನಾನು ದಿನಕರ್ ಉಳ್ಳಾಲ್ರು ಮತ್ತು 4 ಜನ ಸೇರಿಸಿಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಆ ವಿದ್ಯಾಸಂಸ್ಥೆ ಬೆಳೆದು ಈ ರಾಷ್ಟ್ರದ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಸರು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಗವತಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಮುಖಾಂತರ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ವ್ಯವಸ್ಥೆ ಆಗಿದೆ. ಅವತ್ತು ನಾವು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇವತ್ತು ನಮ್ಮ ಸಮಾಜಕ್ಕೆ ಸುಮಾರು 15-25 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂಥ ಸ್ವತ್ತುಗಳನ್ನು ಹೊಂದುವಂಥ ವ್ಯವಸ್ಥೆ ತಿಯಾ ಸಮಾಜದ ಮುಖಾಂತರ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಉತ್ತಮವಾದ ಆಡಳಿತ ಬೇಕು. ನಮ್ಮೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿ ಅದನ್ನು ಬಗೆಹರಿಸಿಕೊಂಡು ಸೌಹಾರ್ದತವಾಗಿ, ಈ ಸೌಹಾರ್ದದ ಕಾಯ್ದೆಯ ಉದ್ದೇಶವೂ ಅಷ್ಟೇ, ಸೌಹಾರ್ದತವಾಗಿ ಎಲ್ರಿಗೊಂದು ಇವರನ್ನು ಸೇವೆ ಮಾಡುವಂಥ ಅವಕಾಶ ಆಗಬೇಕು. ನಮಗೆ ಉತ್ತಮ ಆಡಳಿತ ಬೇಕು, ಪಾರದರ್ಶಕತೆ ಬೇಕು. ಮುಖ್ಯವಾಗಿ ಪಾರದರ್ಶಕತೆ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಪಾರದರ್ಶಕತೆ. ಇಲ್ಲಿ ಪಾರದರ್ಶಕತೆ ಇಲ್ಲಂತಾದರೆ ಆ ಸಮಸ್ಯೆಯ ಅಭಿವೃದ್ಧಿ ಕುಂದುತ್ತಾ ಹೋಗ್ತದೆ. ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಸಹಕಾರಿ ಸದಸ್ಯರು ನೀವು ಯಾರಿದ್ದೀರಿ, ಪ್ರತಿ ವರ್ಷದಲ್ಲಿ ನಡೆಯುವಂಥ ಮಹಾಸಭೆ ಯಾವುದಿದೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು, ಮತ್ತು ನಿಮ್ಮ ಅಲ್ಲಿರ್ತಕ್ಕಂಥ ಸಣ್ಣ ಮೊತ್ತದ ಅಮೌಂಟ್ ಆದರೂ ಪರವಾಗಿಲ್ಲ, ಅಕೌಂಟ್ಸ್ ಓಪನ್ ಮಾಡೋದು ಅಥವಾ ಸಾಲ ಪಡ್ಕೊಳ್ಳೋದು, ಇದೆಲ್ಲ ವ್ಯವಸ್ಥೆಯನ್ನು ಸಹಕಾರಿ ಸಂಸ್ಥೆ ಮುಖಾಂತರ ಮಾಡಿದರೆ ಉಳಿದ ಸಹಕಾರಿ ಸಂಸ್ಥೆಗಳಾಗೆ ಈ ಜನಜಾಗೃತಿ ಇದು ಜನಚೈತನ್ಯ ಸಹಕಾರಿ ಸಂಘ ಅಭಿವೃದ್ಧಿ ಹೊಂದುತ್ತದೆ. ಯಾವತ್ತು ನೀವು ಸಾಲವನ್ನು ಕೊಟ್ಟಾಗ ಆ ಸಾಲದ ಮರುಪಾವತಿ ಆಗುವ ರೀತಿಯಲ್ಲಿ ಕೂಡ ನಾವು ಕೆಲಸ ನಿರ್ವಹಿಸಬೇಕಾಗ್ತದೆ. ನಿರ್ದೇಶಕ ಮಂಡಳಿಯವರು ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಗೆ ಎಡೆ ಕೊಡದೆ ಉತ್ತಮವಾದಂಥ ಡೆಪಾಸಿಟರ್ಸ್ ಯಾರು ನಮಗೆ ಡೆಪಾಸಿಟ್ ಕೊಟ್ಟಿದ್ದಾರಾ ಅದನ್ನು ನಾವು ಲೆಂಡಿಂಗ್ ಮಾಡಿ ಲೋನ್ ಕೊಟ್ಟು ಮರುಪಾವತಿ ಯಾರು ಇದ್ದಾರೆ ಸಾಲ ಅವನು ಕೂಡ ಮರುಪಾವತಿ ಉತ್ತಮ ರೀತಿಯಲ್ಲಿ ಮಾಡುವಂಥ ಅವಕಾಶ ಆಗಿ ಅವನ ಮರುಪಾವತಿ ಇದರ ಬಗ್ಗೆ ಟ್ರ್ಯಾಕ್ ಇಟ್ಕೊಂಡು ಯಾವುದೇ ಇದಕ್ಕೆ ಕುಂದು ಬರದ ರೀತಿಯಲ್ಲಿ ನಾವು ವ್ಯವಹಾರ ಮಾಡಿದಾಗ ಖಂಡಿತವಾಗಿಯೂ ಈ ಸಹಕಾರಿ ಸಂಘಗಳು ಬೆಳೆಯುತ್ತದೆ. ನಾನು ಈಗಾಗಲೇ ಹೇಳಿದಾಗೆ ಭಾರತೀಯ ತಿಯಾ ಸಮಾಜ ಅಥವಾ ತಿಯಾ ಸಮಾಜದ ಎಲ್ಲ ಅಂಗಸಂಸ್ಥೆಗಳು ಬೆಂಗಳೂರಲ್ಲಿ ಇರಲಿ, ಮುಂಬೈಯಲ್ಲಿರಲಿ, ಇತರ ಪ್ರದೇಶಗಳಲ್ಲಿರ್ತಕ್ಕಂಥ ತಿಯಾ ಸಮಾಜ ಬಾಂಧವರು ತಮ್ಮದೇ ಆದಂಥ ಕರ್ತವ್ಯದಲ್ಲಿ ಕೆಲಸ ನಿರ್ವಹಿಸಿಕೊಂಡು ಇವತ್ತು ಬೆಂಗಳೂರಿನಲ್ಲಿ ಕೂಡ ಭಾರತೀಯ ತಿಯಾ ಸಮಾಜ ತನ್ನದೇ ಆದಂಥ ಸ್ಥಳವನ್ನು ಖರೀದಿ ಮಾಡಿಕೊಂಡು ಬೆಂಗಳೂರಿನಂಥ ನಗರದಲ್ಲಿ ತಿಯಾ ಸಮಾಜ ಗುರುತಿಸಲ್ಪಟ್ಟಿದೆ. ಇದು ನಮ್ಮ ಎಲ್ಲ ತಿಯಾ ಸಮಾಜ ಬಾಂಧವರಿಗೆ ಹೆಮ್ಮೆ ತರುವಂಥ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಆ ಸಹಕಾರಿ ನಮ್ಮ ವಿದ್ಯಾಸಂಸ್ಥೆ ನಾವು ಸ್ಥಾಪನೆ ಮಾಡಿದ್ರಿಂದ ನಮ್ಮ ಸಮಾಜದ ಸುಮಾರು 67 ಮಹಿಳೆಯರು ಇವತ್ತಲ್ಲಿ ಟೀಚರ್ಸ್ ಆಗಿ ದುಡಿತಾ ಇದ್ದಾರೆ. ಅವರಿಗೆ ಬೇಕಾದಂಥ ಸಂಬಳವನ್ನು ಕೊಡುವಂಥದ್ದು ವ್ಯವಸ್ಥೆ ತಿಯಾ ಸಮಾಜದ ಮುಖಾಂತರ ಆಗಿದೆ. ಅದೇ ರೀತಿ ಭಗವತಿ ಶ್ರೇಯೋಭಿವೃದ್ಧಿ ಸಹಕಾರಿ ಸಂಘ ಸ್ಥಾಪನೆ ಆಗಿ ಇವತ್ತು ಬ್ಯಾಂಕ್ ಆಗಿ ಪರಿವರ್ತನೆಗೊಂಡು ಸುಮಾರು 65-70 ಮಹಿಳೆಯರಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಆಗಿದೆ. ಅದೇ ರೀತಿ ಇಲ್ಲಿ ತಿಯಾ ಸೇವಾ ಸಹಕಾರಿ ಸಂಘ ಇತ್ತೀಚೆಗೆ ಕಳೆದ ಒಂದು 5 ವರ್ಷದ ಹಿಂದೆ ನಾವು ಸ್ಥಾಪನೆ ಮಾಡಿದಂಥದ್ದು, ಅಲ್ಲಿ ಕೂಡ ಅದು ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದೆ. ಇಲ್ಲಿ ಇವತ್ತು ಪ್ರಥಮ ಬಾರಿಗೆ ಸೌಹಾರ್ದ ಸಹಕಾರಿ ಕಾಯ್ದೆ ಅಡಿಯಲ್ಲಿ ಇವತ್ತು ಈ ಸಂಘವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಅದು ಗುರುಪ್ರಸಾದ್ರವರು ಹೇಳಿದಾಗೆ ಆ ಕಾನೂನಿನಡಿಯಲ್ಲಿ ಬರ್ತದೆ. ಮತ್ತೊಂದು ತಿಯಾ ಸಹಕಾರಿ ಸಂಘದ ಆಡಳಿತ ಅದು ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಇದರಲ್ಲೇ ಬರ್ತದೆ. ಭಗವತಿ ಸಹಕಾರ ಬ್ಯಾಂಕ್ ಕೂಡ ರಿಸರ್ವ್ ಬ್ಯಾಂಕಿನ ಕಾನೂನಿನಡಿಯಲ್ಲಿ ಇದ್ರೂ ಕೂಡ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅದಕ್ಕೆ ಅಪ್ಲೈ ಆಗ್ತಾ ಇದೆ. ಈ ಎಲ್ಲ ದೃಷ್ಟಿಯಲ್ಲಿ ತಿಯಾ ಸಮಾಜದವರು ಒಟ್ಟಿಗೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಆ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಮಾಜದ ಇಬ್ಬರನ್ನು ಸಮಾಜದ ಈ ಟ್ರಸ್ಟ್ನ ಇವರ ಆಡಳಿತ ಮಂಡಳಿಯವರು ಇವತ್ತು ಗುರುತಿಸಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಕೊಟ್ಟ ಗೌರವ ಅಥವಾ ಒಂದು ಇದನ್ನ ಕೊಟ್ಟಾಗ ಅವನ ಬಗ್ಗೆ ಅದನ್ನ ಸಮಾಜಕ್ಕೆ ಪರಿಚಯ ಪಡಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಸನ್ಮಾನ್ಯ
ಡಾಕ್ಟರ್ ಅರುಣ್ ಉಳ್ಳಾಲ್ ರವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿದರು. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಸಮಾಜದ ಒಬ್ಬ PhD ಮಾಡಿಕೊಂಡು ಈ ರೀತಿಯ ಕೆಲಸ ಮಾಡಿ ಅವನ್ನ ಗುರುತಿಸುವಂತ ವ್ಯವಸ್ಥೆ ಆಗಿದೆಲ್ಲ, ಅದು ತುಂಬಾ ಸಂತೋಷ ಆಗ್ತಾ ಇದೆ. ಸುಮಾರು 25-30 ವರ್ಷಗಳ ಹಿಂದೆ ನಾನು LLB ಓದ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಕೂಡ ಸಹಕಾರಿ ಕಾಯ್ದೆ ಬಗ್ಗೆ ಒಂದು ಬುಕ್ ಅನ್ನು ಬರೆದಿದ್ದೇನೆ. ಇವತ್ತಿಗೂ ಇದೆ. ಆದ್ರೆ ನಾವು ಅವತ್ತಿನ ಕಾಲದಲ್ಲಿ ಅದಕ್ಕೆ ಇದು ಸಿಕ್ತಿ ಇರಲಿಲ್ಲ, ಪಬ್ಲಿಸಿಟಿ ಸಿಕ್ತಿ ಇರಲಿಲ್ಲ. ಅವತ್ತು ನಾವು ಮಾಡಿದ ಈಗಲೂ ಕೆಲವರಿಗೆ ಅದು ಉಪಯೋಗ ಆಗ್ತಾ ಇದೆ. ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾವು ಅವತ್ತು ಮಾಡಿದಂಥ ಕೆಲವು ಯಾವುದು ಕೆಲಸಗಳಿದೆ, ಇವತ್ತಿಗೂ ನಾವು ಅದನ್ನು ನಮ್ಮ ಸಮಾಜದ ಬಾಂಧವರಿಗೆ ತಿಳುವಳಿಕೆ ಕೊಡುವಲ್ಲಿ ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಇದೇ ರೀತಿಯ ಸೌಹಾರ್ದ ಸಹಕಾರಿ ಸಂಘ ತಿಯಾ ಸಮಾಜ ವತಿಯಿಂದ ಇನ್ನಷ್ಟು ಆಗಲಿ, ಇದರ ಶಾಖೆಗಳು ಉತ್ತಮವಾಗಿ ಇನ್ನಷ್ಟು ಶಾಖೆಗಳಾಗುವಂತಾಗಲಿ. ಒಂದು ಸಹಕಾರಿ ಸಂಘ ತನ್ನ ಡೆಪಾಸಿಟ್ ಅನ್ನು ಈಗಿನ ರಿಸರ್ವ್ ಬ್ಯಾಂಕ್ ಕಾನೂನು ಪ್ರಕಾರ ಎಷ್ಟಾಗಬೇಕು ಅಂತ ಗೊತ್ತಿಲ್ಲ, ಆದರೂ ಕೂಡ 1 ಕೋಟಿ ಅಥವಾ ಜಾಸ್ತಿ ದಾಟಿದ ಕೂಡಲೇ ಅದನ್ನು ಪಟ್ಟಣ ಸಹಕಾರ ಬ್ಯಾಂಕ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಈ ದಿಸೆಯಲ್ಲಿ ಈ ಆಡಳಿತ ಮಂಡಳಿಯ ನಿರ್ದೇಶಕರೆಲ್ಲ ಒಟ್ಟಿಗೆ ಸೇರಿಕೊಂಡು ನಿಮ್ಮ ಡೆಪಾಸಿಟ್ ಅನ್ನು ಇನ್ಕ್ರೀಸ್ ಮಾಡಿ ಅಷ್ಟೇ ಲೆಂಡಿಂಗ್ ಇದನ್ನು 70% ಲೋನ್ ಕೊಟ್ಟಾಗ ಖಂಡಿತವಾಗಿ ಅದು ಮರುಪಾವತಿ ಸರಿಯಾದಾಗ ಈ ಸೌಹಾರ್ದ ಸಹಕಾರಿ ಸಂಘ ಕೂಡ ಒಂದು ದಿನ ಪಟ್ಟಣ ಸಹಕಾರ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಮ್ಮ ಸಮಾಜದವರಿಗೆ ಮತ್ತು ಇತರ ಸಮಾಜದವರಿಗೆ ಕೂಡ ಇದರಿಂದ ಅವಕಾಶ ಸಿಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಆಡಳಿತ ಮಂಡಳಿ ಎಲ್ಲರಿಗೂ ನನ್ನ ಮನದುಂಬಿದ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ಭಗವತಿ ಮಾತೆ ಆಶೀರ್ವಾದ ನಮ್ಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಪ್ರಾರ್ಥಿಸಿದ ಸೋಮನಾಥ ದೇವಸ್ಥಾನವನ್ನು ಪ್ರಾರ್ಥಿಸಿದ ಬ್ರಹ್ಮಶ್ರೀ ನಾರಾಯಣ ಗುರುವನ್ನು ನೆನಪಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾನು ಜಾಸ್ತಿ ಮಾತಾಡೋದಿಲ್ಲ. ಎಲ್ಲ ಈಗಾಗಲೇ ಚಂದ್ರ ಸುಳ್ಳಾಳ, ಸದಾಶಿವಳ ಮತ್ತು ಸಂತೋಷ್ ಬೋಳಿಯವರೆಲ್ಲ ಮಾತಾಡಿದ್ದಾರೆ. ಅವರು ತುಂಬ ಈ ವಿಷಯದಲ್ಲಿ ತುಂಬ ಅವರು ಮಾತಾಡಿ ಅನುಭವವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಜನಚೈತನ್ಯ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ, ಸಿಬ್ಬಂದಿ ವರ್ಗರಿಗೂ, ಎಲ್ಲರಿಗೂ ಮತ್ತು ವೇದಿಕೆ ಮುಂದೆ ಇದು ನೆರೆದಿರುವ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ನಾನೊಂದು ನಮಸ್ಕರಿಸಿದ. ನಾವು ಇವತ್ತು ಜನಚೈತನ್ಯ ಒಂದು ಸೌಹಾರ್ದ ಸೊಸೈಟಿಯನ್ನು ನಾವು ಆರಂಭಿಸಿದ್ದೇವೆ. ಇದು ಭಾಳ ಒಂದು ಸಂತೋಷದ ವಿಷಯ. ಇದು ಈ ಜನಚೈತನ್ಯ ಸೊಸೈಟಿಯ ಸದಸ್ಯರು ಎಲ್ಲರ ಇದರ ಉಪಯೋಗವನ್ನು ಪಡೆದು ಇನ್ನೂ ಈ ಸೊಸೈಟಿ ಬೆಳಗಲಿ. ಇನ್ನು ಈ ಸೊಸೈಟಿ ಸೊಸೈಟಿ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಎಲ್ಲ ತಾಲೂಕುಗಳಲ್ಲಿ ಬೇರೆ ಬೇರೆ ಶಾಖೆಗಳು ಹೊಂದಲಿ ಎಂದು ಹಾರೈಸ್ತಾ, ಈ ಸೊಸೈಟಿ ಯಾವುದೇ ಸಂಘ ಸಂಸ್ಥೆಯನ್ನು ಅಲ್ಲದೆ ಸೊಸೈಟಿಯನ್ನು ಉಳಿಸಿ ಬೆಳೆಸಿಕೊಳ್ಳೋದು ನಿಮ್ಮ ಎಲ್ಲ ಜವಾಬ್ದಾರಿಯಾಗಿದೆ. ಈ ಸಂಸ್ಥೆಯು ಇನ್ನಷ್ಟು ಉತ್ತೀರ್ಣಗೊಂಡು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಉಪದೇಶ ಇಂದ ವಂದಿಸೋಣ. ಅವರು ವಂದನಾರ್ಪಣೆ ನೀಡಬೇಕಾಗಿ ಪ್ರೀತಿಯ ಕೋರಿಕೆ. ಧನ್ಯವಾದ ಅರುಣ್ ಅವರೇ. ಈ ದಿನ ಉದ್ಘಾಟನೆಗೊಂಡ ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥೆಯನ್ನು ಸಂತೋಷವನ್ನು ಹಂಚುವುದಕ್ಕೆ ಹಮ್ಮಿಕೊಂಡ ಸಭಾ ಕಾರ್ಯಕ್ರಮ ಭಗವಂತನ ಅನುಗ್ರಹ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ದಿನ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಾಗರ್ ಅವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆ. ಅಧ್ಯಕ್ಷತೆ ವಹಿಸಿಕೊಂಡ ಭಾರತೀಯ ತಿಯಾ ಸಮಾಜ ಅಧ್ಯಕ್ಷರಾದ ಶ್ರೀ ಸದಾಶಿವ್ ಉಳ್ಳಾಲ್ ಅವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಅತಿಥಿಗಳಾದ ಮೈಸೂರು ಎಲೆಕ್ಟ್ರಿಕಲ್ ಅವರು ನಿರ್ಗಮಿಸಿದ್ದಾರೆ ಕಾರ್ಯನಿಮಿತ್ತ, ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾದ ನಮ್ಮ ಚಂದ್ರಾಸ್ ಉಳ್ಳಾಲ್ ಸರ್ ಅವರು, ಗುರುಪ್ರಸಾದ್ ಬಂಗೇರರವರು ಹಾಗೂ ದೀಪಕ್ ಪಿಲಾರ್, ಉಮೇಶ್ ಬೆಂಜನಪದವ್ ಮತ್ತು ಸಪ್ನಾ ಹರೀಶ್ ಮತ್ತು ಇವರು ಗೀತಾ ಬಾಯ್ ಮತ್ತು ಎಲ್ಲ ನಿರ್ದೇಶಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹೀಗಾಗಿ ಎದುರು ನೆರೆದಿದ್ದ ಈ ಕಾರ್ಯಕ್ರಮಕ್ಕೆ ನಮಗೆ ಸಾಥ್ ಕೊಟ್ಟ ನಮ್ಮೆಲ್ಲ ಸಭಿಕರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಷ್ಟು ಚಂದ ಕಾರ್ಯಕ್ರಮ ಈಗ 10:30ಯಿಂದ ಇಷ್ಟು ತನಕ ಈ ಕಾರ್ಯಕ್ರಮ ಆಗಲಿಕ್ಕೆ ಮುಖ್ಯ ನಮ್ಮ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ ಅರುಣ್ ಉಳ್ಳಾಲ್ರವರಿಗೂ ನಾನು
ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಮೈಸೂರು ಎಲೆಕ್ಟ್ರಿಕಲ್ಸ್ ಸಂತೋಷಣ್ಣನವರು ಈಗಾಗಲೇ ಹೇಳಿದರು, ಅವರು ತೀಯ ಸಮಾಜದ ಬೆಳ್ಳಿ ಅಂತೇಳಿ. ಆದ್ರೆ ನಾನೊಂದು ಹೇಳ್ತೇನೆ, ಅವರು ಬೆಳ್ಳಿ ಅಲ್ಲ, ನಮಗೆ 24 ಕ್ಯಾರೆಟ್ ಗೋಲ್ಡ್ ಅಂತ, ನಾನು ಚಿನ್ನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹರೀಶ್ ಬಂಗೇರವರಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಚಿತ್ರಕಲಾ ಬಾರಿ ಪ್ರೀತಿಯಿಂದ ವಂದನಾರ್ಪಣೆಯನ್ನು ಸಲ್ಲಿಸಿದ್ದಾರೆ. ಅವರ ಕರ್ತವ್ಯ ಆಗ್ತದೆ. ಹಾಗಾಗಿ ಅವರ ಉಪಸ್ಥಿತಿಗೆ ಮತ್ತು ಅವರ ಈ ವಂದನಾರ್ಪಣೆಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ಹರೀಶ್ ಬಂಗೇರ್ ಅವರು ಅನ್ಯ ಕಾರ್ಯನಿಮಿತ್ತ ಬೇರೆ ಚಟುವಟಿಕೆಯಲ್ಲಿ ಅವರು ತೊಡಗಿಕೊಂಡಿದ್ರು, ಅವರ ಜವಾಬ್ದಾರಿಯ ಕೆಲಸದಲ್ಲಿದ್ದರು. ಹಾಗಾಗಿ ಈಗ ಕಾರ್ಯಕ್ರಮದ ಸಮಾಪನದ ಹಂತಕ್ಕೆ ನಮ್ಮ ಜೊತೆ ಬಂದು ಸೇರಿರುವುದು ಬಹಳ ಸಂತೋಷವನ್ನು ನಮಗೆ ತಂದುಕೊಟ್ಟಿದೆ. ಅವರಿಗೆ ಒಂದು ಪುಷ್ಪವನ್ನು ನೀಡಿ ಒಂದು ವಂದನೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಸಭಾಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಳ್ ಅವರಲ್ಲಿ ಕೋರಿಕೆ.